ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಆದಿತ್ಯ. ಇವತ್ತು ಜೂನ್ 26 ವಿಶ್ವ ಮಾದಕ ವ್ಯಸನ ಮುಕ್ತ ದಿನಾಚರಣೆಯನ್ನು ಇಡೀ ವಿಶ್ವದಾದ್ಯಂತ ಎಲ್ಲರೂ ಕೂಡ ಆಚರಿಸ್ತಾ ಇದ್ದಾರೆ. ಒಂದು ದುಃಖವಾದ ಸಂಗತಿ ಏನಪ್ಪ ಅಂದರೆ, ಈ ಮಾದಕ ವ್ಯಸನಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿನೇ ಆಗ್ತಾ ಇದೆ. ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ ಡ್ರಗ್ ಎಡಿಕ್ಟ್ ಅಂತ ಹೇಳ್ತೀವಿ. ಹೆಚ್ಚಾಗಿ ಕಾಲೇಜಿನ ಮಕ್ಕಳು, ಶಾಲಾ ಮಕ್ಕಳು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಇದನ್ನು ತಡೆಯುವಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ಕೇವಲ ಭಾರತ ಅಲ್ಲ, ಕರ್ನಾಟಕ ಅಲ್ಲ, ಇಡೀ ವಿಶ್ವದಾದ್ಯಂತ ಮಾದಕ ವ್ಯಸನಗಳನ್ನು ನಿರ್ಬಂಧ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ತಂದಿದ್ದರೂ ಕೂಡ ಇವತ್ತಿನ ದಿವಸದಲ್ಲಿ ಹೆಚ್ಚಾಗಿ ನಮ್ಮ ಯುವ ಜನಾಂಗ ಇದಕ್ಕೆ ಬಲಿಯಾಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಪ್ರತಿ ವರ್ಷವೂ ಒಂದಲ್ಲ ಒಂದು ಥೀಮನ್ನು ಇಟ್ಕೊಂಡು ಈ ಒಂದು ಮಾದಕ ವ್ಯಸನ ಮುಕ್ತ ದಿನಾಚರಣೆಯನ್ನು ಆಚರಿಸ್ತಾರೆ. ಸೊ ಈ ವರ್ಷ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಲೋಗನ್ ಕೂಡ ಇದೆ. ಸೊ ಈ ಒಂದು ಮಾದಕ ವ್ಯಸನದಿಂದ ಆಗುವಂತಹ ಕೆಲವು ದುಷ್ಪರಿಣಾಮಗಳು ಏನು, ಹಾಗೂ ಇದಕ್ಕೆ ಯಾಕೆ ಈಗಿನ ಯುವ ಜನಾಂಗ ತುತ್ತಾಗ್ತಾ ಇದೆ, ತುತ್ತಾಗಿದ್ರೂ ಕೂಡ ಇದರಿಂದ ಹೊರಗಡೆ ಬರುವಂಥದ್ದು ಹೇಗೆ, ಹಾಗೂ ಸಮಸ್ಯೆ ಅನ್ನುವಂಥದ್ದು ಎಲ್ಲರ ಜೀವನದಲ್ಲೂ ಕೂಡ ಬರುತ್ತೆ. ಸೊ ಸಂಬಂಧಪಟ್ಟ ಹಾಗೆ ಇದಕ್ಕೆ ತುತ್ತಾಗಿದ್ರೂ ಕೂಡ ಇದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಿಲ್ವಾ, ಅಥವಾ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಅವರಿಗೆ ಸಮಾನತೆ ಇಲ್ವಾ, ಇಂತಹ ಕೆಲವು ಪ್ರಶ್ನೆಗಳ ಕುರಿತಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಚರ್ಚೆ ನಡೆಯುತ್ತೆ. ನೀವು ಕೂಡ ಕರೆ ಮಾಡುವ ಮೂಲಕ ತಮ್ಮ ಮುಕ್ತ ಅಭಿಪ್ರಾಯವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ವ್ಯಕ್ತಪಡಿಸಬಹುದು. ಮೊದಲಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಇದರ ಕುರಿತಾಗಿ ಮಾಹಿತಿಯನ್ನು ನೀಡಲು ವಿಶೇಷ ಅತಿಥಿಗಳಿದ್ದಾರೆ. ಮೊದಲಾಗಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮೊಂದಿಗಿದ್ದಾರೆ ಮಾನಸ್ ಅವರು. ಇವರು ಡಾಕ್ಟರ್ ಮಾನಸ್ ಅವರು ಮನೋವೈದ್ಯರು ಹಾಗೂ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲೂ ಕೂಡ ಇವರು ಭಾಗವಹಿಸಿದ್ದಾರೆ. ಮೊದಲಾಗಿ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ನಮ್ಮೊಂದಿಗಿದ್ದಾರೆ ಮನೋಜ್ ಕಡಬ ಅವರು. ಇವರು ಜೆಸಿ ತರಬೇತುದಾರರು. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಮದ್ಯ ವ್ಯಸನ ಅಥವಾ ಮಾದಕ ವ್ಯಸನದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ. ಇವರನ್ನ ಕೂಡ ಮೊದಲಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ. ಎಸ್ ಮಾನಸ್ ಅವರೇ, ಮೊದಲಾಗಿ ಹೇಳಬೇಕಾದ್ರೆ ವಿಶ್ವ ಮಾದಕ ವ್ಯಸನ ಮುಕ್ತ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಇದರ ಕುರಿತಾಗಿ ಏನು ಹೇಳ್ತೀರಾ? 1987ರಿಂದ ವಿಶ್ವಸಂಸ್ಥೆ ಈ ದಿನಾಚರಣೆ, ಎಸ್ಪೆಷಲಿ ಜೂನ್ 26ರಂದು ವಿಶ್ವ ಮಾದಕ ವಸ್ತು ದಿನಾಚರಣೆ ಅಥವಾ ಅದರ ಅಗೇನ್ಸ್ಟ್ ಆಗಿ ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಡೇ ಅಂತಲೇ ಹೇಳ್ತಾರೆ. ಸೊ ಇದನ್ನು ಆಚರಿಸ್ಕೊಂಡು ಬರ್ತಾ ಇದೆ. ಸೊ ಪ್ರತಿ ವರ್ಷ ಇದಕ್ಕೆ ಒಂದು ಥೀಮ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆ ವರ್ಷದಲ್ಲಿ ಅಥವಾ ಮುಖ್ಯವಾದ ಸಮಸ್ಯೆ ಏನಿದೆ, ಡ್ರಗ್ ರಿಲೇಟೆಡ್ ಆಗಿ ಅಥವಾ ಮಾದಕ ವ್ಯಸನಗಳ ಬಗ್ಗೆ ಏನಾದ್ರು ತೊಂದರೆ ಇದೆ, ಅದರ ರಿಲೇಟೆಡ್ ಆಗಿ ಒಂದೊಂದು ಥೀಮ್ ಅಂತ ಮಾಡ್ತಾ ಹೋಗ್ತದೆ. ಸೊ ಈ ವರ್ಷದ ಥೀಮ್ ಅಂತಂದರೆ ಜಸ್ಟಿಸ್ ಫಾರ್ ಹೆಲ್ತ್, ಹೆಲ್ತ್ ಫಾರ್ ಜಸ್ಟಿಸ್ ಅನ್ನೋದು ಥೀಮು. ಸೊ ಇದರಲ್ಲಿ ಮುಖ್ಯವಾಗಿ ಒಂದು ಆರೋಗ್ಯನೂ ಕೂಡ ನ್ಯಾಯಯುತವಾಗಲೂ ಕೂಡ ಮತ್ತು ಸಾಮಾಜಿಕ ಹಿತದಿಂದ ಈ ಥೀಮ್ ಇಟ್ಟಿರೋದು. ಸೊ ಆರೋಗ್ಯಕರವಾಗಿ ಅಂತಂದರೆ ಮಾದಕ ವಸ್ತುಗಳಿಗೆ ಯಾರಿಗೆ ತೊಂದರೆ ಆಗ್ತಾರೆ, ಅದನ್ನು ಯಾರು ಅಭ್ಯಾಸ, ಯಾರು ಚಟ ಅಂತ ಅನ್ಕೋತಾರೆ, ಸೊ ಅದನ್ನು ಬೆಳೆಸ್ಕೊಂಡವ್ರಿಗೆ ಒಂದು ಅವ್ರ ಆರೋಗ್ಯ ಸುಧಾರಿಸ್ಬೇಕು. ಸೊ ಅದು ಮಾದಕ ವಸ್ತುವಿಂದ ಮುಕ್ತರಾಗಬೇಕು ಆ ಒಂದು ನಿಟ್ಟಿನಲ್ಲಿ. ಮತ್ತು ಸಾಮಾಜಿಕ ಕಳಕಳಿ ಅಂತಂದರೆ ನಾವು ನೋಡ್ತಿರ್ತೀವಿ, ಮಾದಕ ವಸ್ತುಗಳನ್ನ ಅಭ್ಯಾಸ ಬೆಳೆಸ್ಕೊಂಡವರು ಸಾಮಾಜಿಕವಾಗಿ ಅವರು ಮಿಂಗಲ್ ಆಗ್ಲಿಕ್ಕೆ ಆಗಲ್ಲ, ಅಂದರೆ ಸೋಷಲಿ ತೊಂದರೆ ಇರೋದಿಲ್ಲ, ಸೋಷಲಿ ಮಿಂಗಲ್ ಆಗ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಒಡನಾಟ ಇರೋದಿಲ್ಲ, ಅವರ ಕುಟುಂಬ ಜೊತೆನೂ ಸರಿಗೆ ಒಡನಾಟ ಇರೋದಿಲ್ಲ. ಸೊ ಅಂಥವ್ರು ಏನಾಗ್ತಾರೆ, ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಎಲ್ಲ ಜೊತೆ ಮಿಂಗಲ್ ಆಗೋಕ್ಕೆ ಆಗೋದಿಲ್ಲ. ಸೊ ಆ ರೀತಿಯಾಗಿ ಕೆಲಸನೂ ಹೋಗ್ತದೆ, ಅವ್ರು ಓದೋದ್ರ ಮೇಲೆ ಪರಿಣಾಮ ಬೀಳ್ತದೆ. ಸೊ ಅದನ್ನು ಕಮ್ಮಿ ಆಗಬೇಕು, ಆಯಿತು, ಅದು ಸರಿ ಆಗಬೇಕು. ಮತ್ತು ನ್ಯಾಯಯುತವಾಗಿ ಅಂತಂದರೆ ನ್ಯಾಯವಾಗಿ ಅವರಿಗೆ ಸಿಗಬೇಕಾದಂತಹ ಸೂಕ್ತ ಚಿಕಿತ್ಸೆಗಳಾಗಲಿ. ಪ್ಲಸ್ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ಸಾಮಾಜಿಕ ಯೂಶಲಿ ಏನಾಗ್ತದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಬ್ಬ ಕುಡಿತದಿಂದನೇ ಯಾರೊಬ್ಬ ವ್ಯಕ್ತಿ ತೊಂದರೆ ಅನುಭವಿಸ್ತಿದ್ದಾನೆ ಅಂತಂದಾಗ ಅವ್ನು ಕುಡ್ತದವನು ಕುಡುಕ, ಸೊ ಅಥವಾ ಇನ್ನೊಬ್ರು ಯಾಕೋ ಸಕ್ಕರೆ ಕಾಯಿಲೆ ಇರೋರಿಗೆ ಅವ್ನು ಡಯಾಬಿಟಿಕ್ಕು, ಅವ್ನು ಹೈಪರ್ಟೆನ್ಸಿವ್. ಸೊ ಅವನಿಗೆ ವ್ಯಕ್ತಿಯ ಒಂದು ಮೂಲ ಉದ್ದೇಶ ಅಲ್ಲದ ಕಾಯಿಲೆ ಬಗ್ಗೆನೇ ಜಾಸ್ತಿ ಅವನಿಗೆ ಕಾಯಿಲೆಯಿಂದಲೇ ಗುರುತು ಹಿಡಿಯೋಕ್ಕೆ ಶುರು ಮಾಡ್ತೀವಿ. ಸೊ ಆ ರೀತಿ ಆಗದಲ್ಲೇ ನ್ಯಾಯಯುತವಾಗಿ ಅವರಿಗೆ ಒಂದು ಸಮಾನತೆ, ಅವ್ರ ರೈಟ್ಸ್, ಪೇಷಂಟ್ಸ್ ರೈಟ್ಸ್ ಅಂತ ಹೇಳ್ತೀವಿ. ಸೊ ಅದ್ರ ಮೂಲಕವಾಗಿ ನೋಡಿದ್ರೆ ಅವ್ರನ್ನ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ನೋಡಿದಾಗ ಅವರು ಸರಿ ಹೋಗೋ ಚಾನ್ಸಸ್ ಹೆಚ್ಚು ಅನ್ನೋದ್ರ ಬಗ್ಗೆ ಈ ಥೀಮ್ ಇಟ್ಟಿರುವಂಥದ್ದು. ಒಂದು ಕಡೆ ಕುಡುಕರು ಅಂತ ಹೇಳುವಂಥದ್ದು ತಪ್ಪು ಅನ್ನುವಂಥದ್ದು, ಒಂದು ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಬೇಕು. ಮೊದಲಾಗಿ ಮನುಷ್ಯರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಸ್, ಉತ್ತಮವಾದ ಮಾತನ್ನು ಹೇಳಿದ್ರಿ. ಎಸ್ ಮನೋಜ್ ಅವರೇ, ಈಗಾಗಲೇ ಹೇಳಿದ ಹಾಗೆ ಇವತ್ತು ನಾವು ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ರು ಕೂಡ ವರ್ಷದಿಂದ ವರ್ಷಕ್ಕೆ ಇದು ಜಾಸ್ತಿನೇ ಆಗ್ತಾ ಇದೆ. ಎಲ್ಲ ಕಡೆಯಲ್ಲೂ ಕೂಡ ನಮ್ಮ ಯುವಕರಾಗಿರ್ಬೋದು, ವಿದ್ಯಾರ್ಥಿಗಳು ಇದಕ್ಕೆ ತುತ್ತಾಗ್ತಾನೇ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ಈ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ. ಸೊ ಎಲ್ಲೋ ಒಂದು ಕಡೆ ಇದಕ್ಕೆ ಏನಾಗಿರ್ಬೋದು ಸಮಸ್ಯೆ, ಇದಕ್ಕೆ ಮೂಲ ಸಮಸ್ಯೆ ಏನು ಇದರದ್ದು ನಿಮ್ಮ ಪ್ರಕಾರ? ಮೊದಲನೇದಾಗಿ ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಸಮಸ್ಯೆಯ ಮೂಲವನ್ನು ಹುಡುಕುವುದು ಬಹಳ ಕಷ್ಟ. ಅದೇನು ಹೇಳ್ತಾರಲ್ಲ, ನದಿ ಮೂಲ, ಸ್ತ್ರೀ ಮೂಲ, ಋಷಿ ಮೂಲ, ಪಾಕ ಮೂಲ ಹುಡುಕಬಾರ್ದು ಅಂತೇಳಿ, ಅದೇ ಪ್ರಕಾರ ಇದರ ಮೂಲವನ್ನು ಹುಡುಕಿದರೆ ಬಹುಶಃ ಸಿಗಲಿಕ್ಕಿಲ್ಲ ಅಂತ ಭಾವಿಸ್ತೇನೆ.
ಈ ಆದರೂ ಕೆಲವೊಂದು ಪಟ್ಟಿ ಮಾಡಬಹುದಾದಂಥ ಕೆಲವೊಂದು ಕಾರಣಗಳಿರ್ಬೋದು. ಯಾಕಂದರೆ ನಮ್ಮ ಟಿ ವಿ ಮಾಧ್ಯಮ ಇರ್ಬೋದು, ಅಥವಾ ಇನ್ನು ನಾವು ನೋಡುವಂತಹ ಸಿನಿಮಾಗಳಿರ್ಬೋದು. ಇದರ ಮೂಲಕ ಈ ಸಣ್ಣ ವಯಸ್ಸಿನಲ್ಲೇ ಮಕ್ಕಳ ಮನಸ್ಸಿನ ಮೇಲೆ ಅದು ಪರಿಣಾಮ ಬೀರುತ್ತೆ. ನಾನು ಯಾಕೆ ಹಾಗೆ ಮಾಡಬಾರ್ದು, ಪ್ರಯತ್ನ ಮಾಡಿ ನೋಡಬಾರ್ದು. ಅಂದರೆ ಒಳ್ಳೆ ಉದ್ದೇಶಕ್ಕೆ ಮಾಡಿದೊಂದು ಸಿನಿಮಾನೇ ಇರ್ಬೋದು. ಆ ಸಿನಿಮಾದಲ್ಲಿ ಒಬ್ಬ ಕುಡುಕನನ್ನು ಚಿತ್ರಿಸಿಕೊಂಡು ಅವನು ಕಡೆಗೆ ಏನು ಮುಖ್ಯವಾಹಿನಿಗೆ ಬರುವಂಥದ್ದನ್ನು ತೋರಿಸ್ಬೋದು. ಆದರೆ ಆ ಪ್ರಾರಂಭದ ಹಂತದಲ್ಲಿ ಅವನು ಪಡುವಂಥ ಏನು ಖುಷಿ ಪಡುವಂಥದ್ದನ್ನು ಇದನ್ನೆಲ್ಲ ಈ ಮಕ್ಕಳು ನೋಡುವಾಗ ಆ ಮಕ್ಕಳ ಮನಸ್ಸಿನ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅಂತ ನಮಗೆ ಹೇಳೋಕ್ಕಾಗಲ್ಲ. ಇದನ್ನೆಲ್ಲ ಇಟ್ಕೊಂಡು ಇದು ಅಲ್ಲಿಂದ ಬೆಳೀತಾ ಹೋಗಿ ಆನಂತರ ಪ್ರೈಮರಿ ಲೆವೆಲ್ ಆಯಿತು, ಆಮೇಲೆ ಹೈಸ್ಕೂಲ್ ಲೆವೆಲ್ ಬರುವಾಗ ಇನ್ಯಾರೋ ಮಾಡೋದನ್ನು ನೋಡಿಕೊಂಡು ಅದನ್ನು ಇಮಿಟೇಟ್ ಮಾಡ್ತಾ ಆ ಥರ ಬೆಳೆಯುವಂಥ ಸಾಧ್ಯತೆ ಕೂಡ ಇರಬಹುದು ಅಂತ ಭಾವಿಸ್ತೇನೆ. ಮತ್ತು ಇನ್ನೊಂದು ಕಡೆಯಲ್ಲಿ ನೋಡಿದರೆ ಫ್ರೆಂಡ್ಸು, ಬಾರ್ಲೋ ಒಂದು ರೌಂಡ್ ಹೋಗೋಣ, ಕೂತ್ಕೊಳ್ಳೋಣ, ನೀನು ಬರಲ್ಲ ಅಂತ ಹೇಗೆ ಅಂತ ತಮಾಷೆ ಮಾಡಿಬಿಟ್ಟು ಅವರ ಆತ್ಮಾಭಿಮಾನಕ್ಕೆ ಪೆಟ್ಟು ಕೊಟ್ಟು ಕರ್ಕೊಂಡು ಹೋಗುವಂಥದ್ದನ್ನು ಕೂಡ ನಾವು ಕಾಣಬಹುದು. ಇನ್ನು ನೋಡಿದರೆ ಕೌಟುಂಬಿಕ ಬ್ಯಾಕ್ಗ್ರೌಂಡ್ ಇರ್ಬೋದು. ನಮಗೆ ಹೇಳಕ್ಕಾಗ್ತಾ ಇಲ್ಲ, ಇದರ ನಿಜವಾದ ನಿಖರವಾದ ಕಾರಣ ನಮಗೆ ಹೇಳಕ್ಕಾಗ್ತಾ ಇಲ್ಲ, ಅಥವಾ ಇದೆಲ್ಲ ಒಟ್ಟಾಗಿನೂ ಇರ್ಬೋದು. ವ್ಯವಸ್ಥೆ ಅಂತ ಹೇಳ್ಬೋದು. ವ್ಯವಸ್ಥೆ, ಹೌದು ಹೇಳ್ಬೋದು. ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ನಾವಿರೋ ಸುತ್ತಮುತ್ತಲ ವ್ಯವಸ್ಥೆಗಳಿರ್ಬೋದು. ಅಂದ್ರೆ ಇಂಥ ಒಂದು ವಿಚಾರದ ಬಗ್ಗೆ ನಮಗೆ ಗೊತ್ತೇ ಇಲ್ಲದಿದ್ರೆ ನಾವು ಖಂಡಿತವಾಗಿ ಇದಕ್ಕೆ ಇಳಿಯುವುದಿಲ್ಲ. ಉದಾಹರಣೆ, ಆಫ್ರಿಕಾ ಖಂಡ ಕಗ್ಗತ್ತಲ ಖಂಡ ಅಂತ ಹೇಳ್ತೀವಿ ನಾವು. ಅಲ್ಲಿ ಏನಿದೆ ಅಂತ ಗೊತ್ತಾಗದ ಕಡೆ ನಮಗೆ ಅಲ್ಲಿ ಏನಿದೆ ಅಂತಲೇ ಗೊತ್ತಾಗಲ್ಲ. ಅದೇ ಪ್ರಕಾರ ಇದ್ರಲ್ಲಿ ಏನಿದೆ ಅಂತ ಗೊತ್ತಾಗದಿದ್ರೆ ನಮಗೆ ಏನಂತೇಳಿ ನಮ್ಮ ಕಣ್ಣು ಮುಂದೆ ಈ ಮಾಧ್ಯಮಗಳು, ಈಗಂತೂ ವಾಟ್ಸಪ್, ಫೇಸ್ಬುಕ್ ಬೇಕಾದಷ್ಟು ಬರ್ತಾ ಇರುತ್ತೆ. ಇದರಲ್ಲಿ ಈ ರೀತಿಯ ಮಾಧ್ಯಮಗಳ ಮೂಲಕ ಬರುವಾಗ ದೃಶ್ಯ ಮಾಧ್ಯಮಗಳು ನೇರವಾಗಿ ಕೆಲಸ ಮಾಡುತ್ತೆ. ಇದು ಅದರ ಜೊತೆಗೆ ಮಿತ್ರರು ಇರ್ಬೋದು, ಸಾಮಾಜಿಕ ಇರ್ಬೋದು, ಅಥವಾ ಇನ್ನು ಮನೆಯಲ್ಲಿ ಬಹಳ ಮುಖ್ಯವಾಗಿ ಹೇಳುವಂಥದ್ರೆ ಹಿರಿಯರು, ಅದರಲ್ಲಿ ಬಿಡಿ ಸಿಗರೇಟ್ನ ಚಟ ಇರುವಂಥ ಹಿರಿಯರು, ಅವರನ್ನು ನೋಡಿ ಅವರ ಮಕ್ಕಳು ಕಲಿಯುವಂಥದ್ರಲ್ಲೂ ದೊಡ್ಡ ಆಶ್ಚರ್ಯ ಇಲ್ಲ. ನನಗೊಂದು ನೆನಪಿಗೆ ಬರ್ತಾ ಇದೆ. ನನಗೊಂದು ಕೆಲವು ವರ್ಷದ ಮೊದಲು ನನ್ನ ಜೊತೆಗೆ ಒಬ್ಬರು ಕೆಲಸ ಮಾಡ್ತಾ ಇದ್ರು, ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆ ವ್ಯಕ್ತಿ ಹೈಸ್ಕೂಲಿಗೆ ಹೋಗುವಾಗ, ಅವ್ರ ನಂತರ ಒಂದ್ಸಲ ಅವರ ಎಕ್ಸ್ಪೀರಿಯನ್ಸನ್ನು ಹೇಳಿದ್ದು, ಹೈಸ್ಕೂಲಿಗೆ ಹೋಗುವಾಗ ಬೀಡಿ ಎಳಿತಾ ಇದ್ದಾನೆ. ಅವಾಗ ಬೀಡಿ, ಸಿಗರೇಟ್ ಅನ್ನು ಅಷ್ಟೊಂದು ಪ್ರಚಲಿತಕ್ಕೆ ಬರದ ಸಮಯ. ಬೀಡಿ ಎಳಿತಾ ಇದ್ರು, ಬೀಡಿ ಸಿಕ್ಕಾಪಟ್ಟೆ ಎಳಿತಾ ಇದ್ರು, ಚೈನ್ ಸ್ಮೋಕರ್ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಹೆಡ್ ಮಾಸ್ಟರ್ ಕರೆದ್ರು, ಗದರಿದ್ರು, ಪೆಟ್ಟು ಹೊಡೆದ್ರು, ಏನು ಮಾಡಿದ್ರು, ಈ ಮನುಷ್ಯ ಬಿಡಲಿಲ್ಲ. ಕಡೆಗೆ ಅಪ್ಪನನ್ನು ಕರೆಸಿ ಹೇಳ್ತಾರೆ, ನಿನ್ನ ಮಗ ಈ ಥರ ಸ್ಮೋಕ್ ಮಾಡ್ತಿದ್ದಾರೆ, ತಪ್ಪು ಅಂತ ಹೇಳಬೇಕು ಅವನಿಗೆ ಅಂತ ಹೇಳಿದ ತಕ್ಷಣ ಅಪ್ಪ ಹೇಳ್ತಾರೆ, ಕ್ಷಮಿಸಿ, ನನಗೆ ಹೇಳೋಕ್ಕಾಗಲ್ಲ. ಇಲ್ಲ, ನೀವು ಹೇಳಬೇಕು, ನಿಮ್ಮ ಮಗನಿಗೆ ನೀವು ತಿದ್ದದೆ ನಮ್ಮ ಹತ್ರ ತಿದ್ದಕ್ಕಾಗಲ್ಲ, ನೀವು ತಿದ್ದಬೇಕು. ಇಲ್ಲ ಸರ್, ತಿದ್ದಕ್ಕಾಗಲ್ಲ ನನಗೆ. ಪದೇ ಹೆಡ್ ಮಾಸ್ಟ್ರು ಒತ್ತಾಯ ಮಾಡಿದಾಗ ಅಪ್ಪ ಹೇಳ್ತಾರೆ, ನಾನೇ ಒಬ್ಬ ಸ್ಮೋಕರ್, ನಾನು ಹೇಗೆ ನನ್ನ ಮಗನನ್ನು ತಿದ್ದಲಿ, ನನಗೆ ಹೇಳೋಕ್ಕಾಗಲ್ಲ. ಇವತ್ತಿಗೆ ಆ ಮನುಷ್ಯ ಚೈನ್ ಸ್ಮೋಕರ್ ಆಗಿ ಬಹುಶಃ 40 ವರ್ಷ ಪ್ರಾಯ ಇದೆ. ಇತ್ತೀಚೆಗೆ ಸ್ಮೋಕಿಂಗಿನಿಂದಾಗಿ ಸ್ಟ್ರೋಕ್ ಬಂದು ಒಳ್ಳೆಯ ಒಂದು ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದ ವ್ಯಕ್ತಿ ಒಂದು ಬಲವನ್ನೇ ಕಳೆದುಕೊಂಡು ಇವತ್ತು ಮನೆಯಲ್ಲಿದ್ದಾರೆ, ಉಡುಪಿಯಲ್ಲೇ ಇದ್ದಾರೆ. ಯಾರು ವ್ಯಕ್ತಿಯ ನಾನು ಹೇಳ್ತಾ ಇಲ್ಲ, ಉದಾಹರಣೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಅದು ನಿಜವಾಗಿ ನೆನೆಸುವಾಗ ನನಗೆ ಕಣ್ಣಲ್ಲಿ ನೀರು ಬರ್ತದೆ, ನಾನು ಕಂಡಂತ ವ್ಯಕ್ತಿ. ಸಂಬಂಧಪಟ್ಟ ಹಾಗೆ ಶೋಕಿಯಿಂದ ಇದು ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಅಂದ್ರೆ ಇರುವಂತ ವ್ಯವಸ್ಥೆ, ಅಟ್ರಾಕ್ಷನ್ಸ್ ಜಾಸ್ತಿ ಇದೆ ಈಗಿನ ಒಂದು ವ್ಯವಸ್ಥೆಯಲ್ಲಿ ಅಂತ. ಹೌದು, ಖಂಡಿತವಾಗಿ. ಯಾಕಂದ್ರೆ ಇನ್ನೊಂದು ಅದು ಇದೆ, ಅಟ್ರಾಕ್ಷನ್ಸ್ ಮಾತ್ರ ಅಲ್ಲ, ಬೇರೆ ಯಾವುದೋ ರೀತಿಯಲ್ಲಿ ಟೆಂಪ್ಟ್ ಆಗ್ಬಹುದು, ಅಥವಾ ಇನ್ನು ಏನಾಗುತ್ತೆ, ಏನೋ ಒಂದು ಕೆಟ್ಟ ಯೋಚನೆಗಳು ಬಂದು, ಅಥವಾ ಮನೆಯಲ್ಲಿ ಮಾನಸಿಕ ತುಮುಲಗಳು, ಒತ್ತಡಗಳು ಜಾಸ್ತಿ ಆದಾಗ ತನ್ನಷ್ಟಕ್ಕೆ ಒಂದು ಸಲ ಒಂದು ಟ್ರೈ ಮಾಡ್ಲಿಕ್ಕೋಸ್ಕರ ಹೋಗೋದು, ಆ ನಂತರ ಅದು ಅದಕ್ಕೆ ಅಡಿಕ್ಟ್ ಆಗುವಂತ ಸಂದರ್ಭಗಳು ನಮಗೆ ಎಲ್ಲೋ ಒಂದು ಕಡೆ ಇನ್ಹೆರಿಟೆನ್ಸ್ ಅಂತಾನು ಹೇಳ್ಬೋದು. ಅಪ್ಪ ಅಮ್ಮನನ್ನ ನೋಡಿ ಕೂಡ ಈ ರೀತಿಯ ಒಂದು ಕೆಲಸಕ್ಕೆ ಕೈ ಹಾಕೋರು ತುಂಬಾ ಜನ ಇದ್ದಾರೆ. ಓಕೆ, ಎಸ್. ಇನ್ನೊಂದು ವಿಚಾರ, ಮಾನಸ್ ಅವರು ಈಗಾಗಲೇ ಹೇಳಿದ ಹಾಗೆ ಎಡಿಕ್ಷನ್ ಅಂದ್ರೆ ಹಲವು ಬಗೆ ಇದೆ. ಅದರಲ್ಲಿ ಎಡಿಕ್ಷನ್ ಬಗ್ಗೆ ಏನು ಹೇಳ್ತೀರಾ? ಸೊ ಅಡಿಕ್ಷನ್ ಅಂತ ಬಂದಾಗ ಡೆಫಿನೇಷನ್ ಪ್ರಕಾರ ಹೇಳ್ತಾ ಹೋದಾಗ ಕುಡಿತ, ಅದರಲ್ಲಿ ಹಲವಾರು ಡ್ರಗ್ಸ್ ಬರ್ತದೆ. ಈಗ ಮಾದಕ ವಸ್ತುಗಳು ಅಂತಂದರೆ ಅದು ದೊಡ್ಡ ಹೆಡಿಂಗ್. ಸೊ ಅದರ ಹಲವಾರು ಡ್ರಗ್ಸ್ ಬರ್ತದೆ. ಸೊ ಮೊದಲನೇದಾಗಿ ಬರುವಂಥದ್ದು ತಂಬಾಕುಯಿಂದ ಫಸ್ಟ್ ಶುರು ಮಾಡೋದೇ ಹೆಚ್ಚು ಅಂತ ಹೇಳ್ತಾರೆ. ಓಕೆ, ಸೆಕೆಂಡ್ ಡ್ರಗ್ಗೆ ಆಲ್ಕೋಹಾಲ್. ಸೊ ಆ ನಂತರ ಬರುವಂಥದ್ದು ಏನು ಅಂತಂದರೆ ಗಾಂಜಾ ಆಗಿರ್ಬೋದು, ಅಥವಾ LSD, ಎಕ್ಸ್ಟಸಿ ಅಂತ ಹೇಳ್ತೀವಿ, ಓಪಿಯಾಯ್ಡ್ ಅಂತಂದರೆ ಬ್ರೌನ್ ಶುಗರ್ ಅಂತ ಹೇಳುವಂಥದ್ದು. ಆ ನಂತರ ಬರುವಂಥದ್ದು ಸ್ಲೀಪಿಂಗ್ ಪಿಲ್ಸ್, ಬೆಂಜಾಡಿಜಪಿನ್ಸ್ ಪಿಲ್ಸು, ನಿದ್ದೆ ಮಾತ್ರೆಗಳು ಅಂತ ಹೇಳ್ತಾರೆ. ಸೊ ಮತ್ತೆ ನೆಕ್ಸ್ಟ್ ಬರೋದು ಕೊಕೈನು, ಬ್ಯೂಟರೇಟ್ ಅಂತ ಹೇಳಿ GHB ಅಂತ ಹೇಳ್ತಾರೆ, ಇನಲೆಂಟ್ ಸಾಲ್ವೆಂಟ್ಸ್, ವೈಟ್ನರು, ಪೇಂಟ್ ಥಿನ್ನರು, ಪೆಟ್ರೋಲ್ದು. ಸೊ ಇತ್ತೀಚೆಗೆ ಬರುತ್ತೆ. ಹೊಸದಾಗಿ ಇದಕ್ಕೆ ಲಿಸ್ಟಿಗೆ ಆ್ಯಡ್ ಮಾಡಬೇಕು ಅಂತಂದರೆ ನಮ್ಮ ಮೊಬೈಲ್ ಕೂಡ ಒಂದು ರೀತಿಯ ಅಡಿಕ್ಷನ್ ಆಗಿ ಬಂದಿರೋವಂಥದ್ದು. ಸೊ ಈಗ ಅಡಿಕ್ಷನ್ ಡೆಫಿನೇಷನ್ ಅಂತ ಹೇಳಬೇಕು ಅಂತಂದರೆ, ಒಂದು ಪ್ರತಿ ದಿವಸ ಯೂಸ್ ಮಾಡ್ತಿದ್ರೆ
ಸ್ವಲ್ಪನೇ. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಬಗ್ಗೆ ಹೇಳ್ತೀನಿ. ಪ್ರತಿ ದಿವಸ ಒಬ್ಬ ವ್ಯಕ್ತಿ 90 ತೊಗೋತಾ ಇದ್ದಾನೆ ಅಂತ ಹೇಳ್ಕೊಳ್ಳುವ. ಸೊ 90 ತೊಗೋತಾ ಇದ್ದಾನೆ ಅಂದಿದ ತಕ್ಷಣ ಅವ್ನು ಮಾದಕ ತೊಂದರೆ ಇಲ್ಲ ಅಂತಲ್ಲ, ಎಲ್ಲೋ ಒಂದು ಕಡೆ ಸಮಸ್ಯೆ ಇದೆ, ಅದಕ್ಕೋಸ್ಕರ ಅವ್ನು 90 ಹಾಕ್ತಿದ್ದಾನೆ. ಸೊ ಅದರಿಂದ ಬಿಡಬೇಕು ಅಂತ ಮನಸ್ಸಾಗಿರುತ್ತೆ, ಬಟ್ ಏನೋ ಕಾರಣಕ್ಕೆ ಬಿಡೋದಿಲ್ಲ. ಸೊ ಈ 90 ಎಲ್ಲ ಕುಡಿತಿರೋದು ಏನೂ ಆಗಲ್ಲ ಅಂತ ಕುಡಿತಾನೆ. ಸೊ ಆ ಶುರು ಆಗೋದು ಹಾಗೆ 30ನೋ 60ನೋ 90ನೋ ಹಾಗೆ ಶುರು ಆಗ್ತದೆ, ಅದು ಹೆಚ್ಚಾಗ್ತಾ ಹೋಗ್ತದೆ. ಸೊ ಕಾರಣ ಯಾಕೆ ಅಂತಂದರೆ, ತನಿಗೆ ಫಸ್ಟ್ ಶುರು ಮಾಡ್ಬೇಕಾದ್ರೆ ಏನಾಗ್ತದೆ ಅಂದರೆ 30ನೋ ಅಥವಾ ಒಂದು ಸಿಗರೇಟೋ ಶುರು ಮಾಡ್ತಾರೆ. ಸೊ ಶುರು ಮಾಡಿದಾಗ ಏನಾಗುತ್ತೆ, ಏನೋ ಒಂದು ಎಫೆಕ್ಟ್ ಸಿಗುತ್ತೆ. ಕಾರಣ ಮಾಡಿದ್ದೇನೋ ಹೇಳಿದ್ರು, ಅವ್ರೇನೋ ಸಮಸ್ಯೆಯಿಂದ, ಮನೆ ಸಮಸ್ಯೆನೋ ಏನೋ ಒಂದು ಸಮಸ್ಯೆಯಿಂದ ಶುರು ಮಾಡ್ತಾರೆ. ಸೊ ಅದು ಆ ವಸ್ತು ತೊಗೊಂಡಾಗ ಅವನಿಗೆ ಒಂದು ಆ ಟೆನ್ಷನ್ ಕಮ್ಮಿ ಆಗಬೇಕು, ಇಲ್ಲ ಅಂತಂದರೆ ತುಂಬ ಖುಷಿ ಆಗಬೇಕು. ಓಕೆ, ಸೊ ಬೇರೆ ಇನ್ನೊಂದೇನೋ ಡಿಸ್ಪ್ಲೆಷರ್, ನನಗೆಲ್ಲ ಸಂಕಟ ಬೇಡ, ಏನು ಬೇಡ, ಇದರಿಂದ ತೊಗೊಂಡ್ರೆ ಏನೋ ಸಮಾಧಾನ ಸಿಗ್ಬೋದು, ಮರಿಬೋದು, ನಿದ್ದೆ ಬರ್ಬೋದು. ದಿನ ಕೆಲಸ ಮಾಡ್ತಾಯಿದ್ದೆ, ಮೈಕೇನೋ ಬರುತ್ತೆ, ನಿದ್ದೆ ಬರ್ತಾ ಇದೆ. ಸೊ ಈ ರೀತಿಯ ಏನೋ ಒಂದು ಕಾರಣಕ್ಕೆ ಅದು ತೊಗೊಳ್ಳೇ ಶುರು ಮಾಡ್ತಾರೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಎಲ್ಲ ಮಾದಕ ವಸ್ತುಗಳು ಒಂದೇನು ಅಂತಂದರೆ, ಅದು ನಮ್ಮ ಮೆದುಳು ಮೇಲೆ ಒಂದು ಸೀಲಿಂಗ್ ಎಫೆಕ್ಟ್ ಅಂತ ಹೇಳ್ತೇವೆ. ಅಂದರೆ ಒಂದು ಸಿಗರೇಟ್ ಸಿಗ್ತಿದಂಥ ಖುಷಿ ಹೋಗ್ತಾ ಹೋಗ್ತಾ ಸಿಗೋದಿಲ್ಲ. ಒಂದು 30 ml ಕುಡಿತಾ ಇದ್ದಂಥ ಆಲ್ಕೋಹಾಲ್ ಅಂತ ಇದು ಎಫೆಕ್ಟು ಹೋಗ್ತಾ ಹೋಗ್ತಾ ಆಗೋದಿಲ್ಲ. ಸೊ ಆ ನಂತರ ಏನಾಗ್ತಾ ಹೋಗ್ತಾರೆ, ಕ್ವಾಂಟಿಟಿ ಜಾಸ್ತಿ ಮಾಡ್ತಾವೆ. ಯಾಕಂದರೆ ಆ ಎಫೆಕ್ಟ್ ಬೇಕು, ಖುಷಿನೋ ದುಃಖನೋ ಆ ಎಫೆಕ್ಟ್ ಬೇಕ್ತಾ ಹೋಗ್ಬೇಕು. ಸೊ ಆ ಕಾರಣದಿಂದಾಗಿ ಹೆಚ್ಚಿಗೆ ಇದನ್ನು ಮಾದಕ ವಸ್ತು ಮಾಡ್ತಾ ಹೋಗ್ತಾರೆ. ಆ ಸಮಯದಲ್ಲಿ ಅಡಿಕ್ಷನ್ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಏನು ಅಂತಂದರೆ ಡಿಸ್ಫಂಕ್ಷನ್ ಅಂತ ಹೇಳ್ತಾರೆ. ಅಂದರೆ ಆಗಲೇ ಹೇಳಿದೆ, ಸಾಮಾಜಿಕವಾಗಲಿ, ಅವರ ಒಂದು ಕೌಟುಂಬಿಕ ಇದಾಗಲಿ, ಅಥವಾ ಒಂದು ಓದ್ತಾ ಇರೋದ್ರ ಬಗ್ಗೆ ಆಗಲಿ, ಕೆಲಸದ ಬಗ್ಗೆ ಆಗಲಿ, ಎಲ್ಲಾದ್ರ ಬಗ್ಗೆನೂ ಕೂಡ ಅವರು ಅಂದರೆ ಸರಿ ಕೆಲಸ ಮಾಡೋದಿಲ್ಲ, ಓದೋದ್ರಲ್ಲಿ ಮಾರ್ಕ್ಸ್ ಕಮ್ಮಿ ಬರ್ತಾ ಹೋಗ್ತದೆ. ಓಕೆ, ಈ ರೀತಿ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಸೊ ಇದ್ರ ಜೊತೆಗೆ ಇನ್ನೂ ಒಂದು ತಿಳ್ಕೊಬೇಕಾದ ವಿಚಾರ ಮುಖ್ಯವಾಗಿ ಅಂತಂದರೆ, ಅಡಿಕ್ಷನ್ ಒಬ್ಬ ವ್ಯಕ್ತಿ ಆಗ್ತಾ ಇದ್ದಾನೆ ಅಂದಿದ ತಕ್ಷಣ ಅವನು ಈ ಆಲ್ಕೋಹಾಲ್ ಆಗಲಿ, ಎಸ್ಪೆಷಲಿ ಆಲ್ಕೋಹಾಲ್ ಬಗ್ಗೆ ಹೇಳ್ತೀನಿ, ಅದು ಮತ್ತು ತಂಬಾಕು ಬಗ್ಗೆ ಅವನು ಬಿಡಬೇಕು ಅಂತ ಅಂದಿದ ತಕ್ಷಣ, ಬಿಟ್ಟಾಗ ಚೆನ್ನಾಗಿ ಕುಡಿತಾರೆ ಸರ್, ಬೆಳಗ್ಗೆ ತಕ್ಷಣ ಬಿಟ್ಬಿಡ ಅಂತ. ಸೊ ಆ ರೀತಿ ಆದಾಗ ಏನಾಗುತ್ತೆ ಅಂತಂದರೆ, ಅವ್ರಿಗೆ ಬಿಟ್ಟಾಗ ಕೆಲವೊಂದು ವಿಡ್ರಾಲ್ ಸಿಂಪ್ಟಮ್ಸ್ ಅಂತ ಬರ್ತದೆ. ಕೈಕಾಲು ನಡ್ಕ ಬರೋದು, ತುಂಬ ಸ್ವೆಟಿಂಗ್ ಆಗೋದು, ನಿದ್ದೆ ಕಮ್ಮಿ ಆಗೋದು, ತುಂಬ ಕಿರಿಕಿರಿ ಆಗೋದು, ಹೃದಯ ಬಡಿತ ಏರುಪೇರು. ಸೊ ಈ ರೀತಿ ಆದಾಗ ಏನಾಗುತ್ತೆ, ಒಬ್ಬ ವ್ಯಕ್ತಿಗೆ ನಾನು ಕುಡಿತಾ ಇದ್ದೆ ಏನೂ ಆಗ್ತಿರಲಿಲ್ಲ, ಕುಡಿಯೋದು ಬಿಟ್ಟೆ ಎಲ್ಲ ಸಮಸ್ಯೆ ಶುರು ಆಯಿತು. ಸೊ ಈ ಕಾರಣದಿಂದ ಕುಡಿತಾ ಇದ್ರೇ ಒಳ್ಳೇದೇನೋ. ಸೊ ಅದು ನಿಮ್ಮ ಪ್ರಕಾರ ಇರುವಂತ ವಾಸ್ತವವನ್ನು, ಅದು ವಾಸ್ತವ, ಭ್ರಮೆ ಅಲ್ಲ, ಅದು ವಾಸ್ತವ ಆಗ್ತದೆ. ಸೊ ಈ ರೀತಿಯಾದ ಆಗ್ತಾ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಓಕೆ ನಾನು ಬಿಟ್ಟರೆ ತೊಂದರೆ, ಕುಡಿತಾ ಇದ್ರೇ ಏನೂ ಆಗಲ್ಲ. ಸೊ ಅದಕ್ಕೆ ಏನಾಗುತ್ತೆ, ಅದನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಬೆಳಗ್ಗೆ ಶುರು ಮಾಡ್ತಾರೆ. ಸೊ ಬೆಳಿಗ್ಗೆ ಮಾರ್ನಿಂಗ್ ಡ್ರಿಂಕಿಂಗ್ ಅಂತ ಹೇಳ್ತೀವಿ. ಸೊ ಮಾರ್ನಿಂಗಲ್ಲೇ ತೊಗೊಳಕ್ಕೆ ಶುರು ಮಾಡ್ತಾರೆ, 60 ತೊಗೋಬೇಕು. ಸೊ ಮತ್ತೆ ಕೆಲ್ಸಕ್ಕೆ ಹೋಗಬೇಕು, ಇಲ್ಲಿ ಸಮಸ್ಯೆ ಶುರು ಆಗುತ್ತೆ. ಸೊ ಕುಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ ಅಥವಾ ಎಲ್ಲೋ ಹೋಗ್ತಾರೆ. ಸೊ ಅದೊಂದು ಮಾದಕ ವಸ್ತು ತೊಗೊಂಡು ಕೆಲ್ಸಕ್ಕೆ ಹೋಗ್ತಾರೆ. ಆ ಸಮಯದ ಏನಾಗುತ್ತೆ, ಅವರ ಒಂದು ನಿರ್ಧಾರಗಳು ಸರಿ ಇರೋದಿಲ್ಲ ಕುಡಿತ ಮತ್ತಿನಲ್ಲಿ. ಸೊ ಆ ರೀತಿಯಾಗಿ ಅಲ್ಲಿ ಕೆಲಸದ ಜಾಗದಲ್ಲಿ ಗಲಾಟೆ ಮಾಡ್ಕೋಬೋದು ಅಥವಾ ತೊಂದರೆ ಮಾಡ್ಬೋದು, ಸರಿ ಕೆಲಸ ಮಾಡ್ದಲೇ ಇರ್ಬೋದು, ಸರಿ ಓದೋಕ್ಕಾಗ್ದಲೇ ಇರ್ಬೋದು. ಸೊ ಅಲ್ಲಿ ಅಗೈನ್ ಅವ್ರು ಕಾಲೇಜ್ ಹೋಗಿಬಿಡ್ತಾರೆ, ಇಲ್ಲ ಜಾಬಿಂದ ಹೊರಗೆ ಆಗ್ತಾರೆ. ಸೊ ಅಗೈನ್ ಹಣಕಾಸಿನ ಸಮಸ್ಯೆ ಬರುತ್ತೆ, ಮುಂದೆ ಪ್ರಾಬ್ಲಮ್ ಆಗುತ್ತೆ, ಅಲ್ಲಿ ಕೌಟುಂಬಿಕ ಸಮಸ್ಯೆನೂ ಶುರು ಆಗ್ತಾ ಹೋಗುತ್ತೆ. ಸೊ ಇದರ ಪರಿಣಾಮ ಅಗೈನ್ ಒಬ್ಬ ಮಕ್ಕಳ ಮೇಲೂ ಬೀರ್ತಾ ಹೋಗ್ತದೆ. ಸೊ ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಮಕ್ಕಳು ಕೂಡ ಶಾಲೆಗೆ ಹೋಗಲಿಕ್ಕೆ ಅಥವಾ ಅವರೊಂದು ಆಟ ಆಡೋದ್ರಲ್ಲೂ ಕೂಡ ಸಮಸ್ಯೆಗಳು ಬರ್ತಾ ಇದೆ. ಟೀಚರ್ಸೇ ಮನೆಗೆ ಹೋಗಿ ಕರ್ಕೊಂಡ್ಬಂದರೂ ಕೂಡ 3-4 ದಿವಸ ಬರ್ತಾರೆ, ಮತ್ತೆ ಬರೋದಿಲ್ಲ. ಆ ಥರ ಕೇಸ್ ಕೇಳಿದಾಗ ನನ್ನ ಮನೇಲಿ ಈ ಥರ ಸಮಸ್ಯೆ ಇದೆ, ತಂದೆ ಕುಡಿತಾರೆ ಅಥವಾ ತಾಯಿ ಕುಡಿತಾರೆ, ಸೊ ಇಬ್ಬರ ಮಧ್ಯೆ ಗಲಾಟೆ ಆಗ್ತಾ ಇದೆ, ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ. ಸೊ ಈ ರೀತಿಯಾಗಿ ಒಂದು ಸಮಸ್ಯೆಗಳು ಬರ್ತಾ ಇದೆ. ಇದು ಅಡಿಕ್ಷನ್ ಹೇಳ್ತಾ ಹೋದ ಪ್ರೊಸೆಸ್ ಅಂತ ಹೇಳ್ಬೋದು. ಎಸ್ ಮನೋಜ್ ಅವರು, ಈಗಾಗಲೇ ಹೇಳಿದಾಗ ನೀವು ಒಂದು ಮಾತನ್ನು ಹೇಳಿದಿರಿ, ಇನ್ನು ಮಾಧ್ಯಮಗಳಲ್ಲೂ ಕೂಡ ಕುಡಿತದ ವಿಚಾರವಾಗಿ ತೋರಿಸ್ತಾರೆ ಅಥವಾ ಮಾದಕ ವ್ಯಸನಗಳನ್ನು ಸೇವಿಸುವಂಥದ್ದನ್ನು ಕೂಡ ತೋರಿಸ್ತಾರೆ. ಅಲ್ಲೇ ಹಾಕ್ತಾರೆ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅನ್ನುವಂಥ ಒಂದು ಸ್ಲೋಗನ್ ಅನ್ನು ಕೂಡ ಹಾಕ್ತಾರೆ. ಸೊ ನಮಗೆ ಗೊತ್ತು ಇದು ಇಂಜುರಿಯಸ್ ಅಂತ, ಆದರೂ ನಮ್ಮ ಸುತ್ತಮುತ್ತ ಇದೇ ನಡೀತಾ ಇದೆ. ಇದಕ್ಕೆ ಒಂದು ಪೂರ್ಣ ವಿರಾಮವನ್ನು ಯಾಕೆ ನೀಡೋಕೆ ಆಗ್ತಾ ಇಲ್ಲ? ಅದಕ್ಕೆ ಪೂರ್ಣ ವಿರಾಮ ಮಾಡಬೇಕು ಅಂತ ಇದ್ರೆ ನೀವು ಯೋಚನೆ ಮಾಡೋದಲ್ಲ, ಸರ್ಕಾರ ಅದಕ್ಕೆ ನಿಷೇಧವನ್ನು ಹೇರಬೇಕು. ಇತ್ತೀಚೆಗೆ ನಮಗೆ ಗೊತ್ತಿದ್ದ ಹಾಗೆ ಗುಜರಾತ್ನಲ್ಲಿ ಮತ್ತು ಕೇರಳದಲ್ಲಿ ಪಾನ ನಿಷೇಧವನ್ನು ಮಾಡಿದೆ. ಭಾರತ ಸರ್ಕಾರವೇ ಇದಕ್ಕೆ ಬೇಕಾದ ಕಾನೂನನ್ನು ತಂದು ಭಾರತದಾದ್ಯಂತ ಪಾನ ನಿಷೇಧ ಮಾಡಬೇಕು. ಅಟ್ಲೀಸ್ಟ್ ಒಂದು ಸೆಕ್ಟರ್ನಾದರೂ ನಿಷೇಧ ಮಾಡುವುದು. ಅಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಪಾನ ನಿಷೇಧ ಅಂತ ಹೇಳಿದರೆ ಮಾಡ್ಲಿಕ್ಕೆ ಹೋದರೆ ಸರ್ಕಾರದ ಖಜಾನೆಗೆ ಬಹಳಷ್ಟು ದೊಡ್ಡ ಹೊಡೆತ ಬೀಳುತ್ತೆ. ಹಾಗಾಗಿ ಒಂದು ಕಡೆಯಿಂದ ಜನರಿಗೆ ಒಳ್ಳೆ ಆರೋಗ್ಯ ಕೊಡ್ತೇವೆ ಅಂತ ಹೇಳ್ತಾರೆ, ಅದು BPL ಕಾರ್ಡ್ಗಳು, ಅದು ಇನ್ನೇನು ಆಯುಷ್ಮಾನ್ ಭಾರತ್ ಇನ್ನೇನೋ ಬರ್ತಾ ಹೋಗುತ್ತೆ. ಇನ್ನೊಂದು ಕಡೆಯಲ್ಲಿ ಜನರಿಗೆ ಅವರನ್ನು ಹೆಚ್ಚು ಅವರನ್ನು ಕುಡಿಲಿಕ್ಕೆ ಪ್ರೇರೇಪಿಸಿಕೊಂಡು, ನಾನೊಂದು ಕೇಳಿದ್ದೇನೆ,
ಬಾರಿನವರಿಗೆ ಸಹಿತ ಟಾರ್ಗೆಟ್ ಕೊಡ್ತಾರಂತೆ. ಅಬಕಾರಿ ಇಲಾಖೆಯವರು ಬಾರ್ನವರಿಗೆ ಇಂತಷ್ಟು ಸೇಲ್ ಮಾಡಬೇಕು ಅಂತ ಟಾರ್ಗೆಟ್ ಕೊಡ್ತಾರೆ. ಹಾಗಾದ್ರೆ ಅವರ ಟಾರ್ಗೆಟ್ ಅವರು ಈ ತಿಂಗಳಲ್ಲಿ ಏನು ತಗೊಂಡಿದ್ದಾರೆ, ಮುಂದಿನ ತಿಂಗಳಲ್ಲಿ ಇಂತಿಷ್ಟು % ಜಾಸ್ತಿ ಮಾರಬೇಕು ಎಂಬ ಟಾರ್ಗೆಟ್ ಅನ್ನು ಅವರು ಕೊಡುವ ಒಂದು ಹಂತ ಇದ್ರೆ, ಹಾಗಾದ್ರೆ ಅಲ್ಲಿ ಬಿಸ್ನೆಸ್ ಮಾಡುತ್ತೆ. ಇದೇ ಸರ್ಕಾರ ಏನ್ ಮಾಡುತ್ತೆ, ಇದನ್ನು ಆಲ್ಕೋಹಾಲ್ ಅನ್ನು ಅಥವಾ ಸಿಗರೇಟ್ ಅಥವಾ ಯಾವುದೇ ಮಾದಕ ವಸ್ತುಗಳನ್ನ ಹಿಡ್ಕೊಂಡ್ಬಿಟ್ಟು ಬಿಸ್ನೆಸ್ ಮಾಡುತ್ತೆ. ಇನ್ನೊಂದು ಕಡೆಯಲ್ಲಿ ಜನರಿಗೆ ಆರೋಗ್ಯ ಅಂತ ಕೊಡುತ್ತೆ. ಇದು ಏನು ಎರಡು ಅಲಗಿನ ಕತ್ತಿ ಅಂತ ಹೇಳ್ಬೋದು. ಎರಡು ಕಡೆಯಲ್ಲೂ ಇದು. ಸೊ ಇದನ್ನು ತೆಗೆದುಬಿಟ್ಟು, ಯಾಕಂದ್ರೆ ಸರ್ಕಾರ ಇವಾಗ ಟ್ಯಾಕ್ಸ್ ರೂಪದಲ್ಲಿ ಇನ್ಯಾವುದೇ ರೂಪದಲ್ಲಿ ಬೇಕಾದಷ್ಟು ಹಣ ಸಂಗ್ರಹಿಸ್ತಾ ಇದೆ. ಸೊ ಇದಕ್ಕೆ ಪರ್ಯಾಯ ಮೂಲವನ್ನು ಹುಡುಕಿ, ಸರ್ಕಾರದ ಖಜಾನೆಗೆ ಬೊಕ್ಕಸಕ್ಕೆ ಕಡಿಮೆ ಆಗದಾಗೆ ಪರ್ಯಾಯ ಮೂಲವನ್ನು ಹುಡುಕಿ ಇದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಯಾಕಂದ್ರೆ ಬರೀ ಇದನ್ನು ನಿಷೇಧ ಮಾಡಿದ್ರೆ ಸರ್ಕಾರ ದಿವಾಳಿಯಾಗಿ ಹೋಗುತ್ತೆ. ಯಾಕಂದ್ರೆ ಹೆಚ್ಚಿನ ದುಡ್ಡು ಬರುವುದೇ ಅಬಕಾರಿಯಿಂದ. ಅದಕ್ಕೆ ಪರ್ಯಾಯ ಮೂಲವನ್ನು ಹುಡುಕಬೇಕು, ಇದನ್ನು ನಿಷೇಧ ಮಾಡಬೇಕು. ಇಲ್ಲದಿದ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ ಸಂಪೂರ್ಣ ಸರ್ವನಾಶ ಆದಿತ್ತು. ಯಾಕಂದ್ರೆ ಇದು ನಮಗೆ ಗೊತ್ತಿದ್ದು ಗೊತ್ತಿಲ್ಲದಿರುವಂತ. ಖಂಡಿತ ಹೌದು. ಸಿಗರೇಟ್ ಪ್ಯಾಕೆಟ್ ನ ಕೆಳಗಡೆ ಬರೀತಾರೆ, ಸಿಗರೇಟ್ ಸ್ಮೋಕಿಂಗ್ ಇಸ್ ಕ್ಯಾನ್ಸರಸ್ ಅಂತ ಹೇಳಿ ಬರೀತಾರೆ. ಕ್ಯಾನ್ಸರ್ಗೆ ಸಿಗರೇಟ್ ಸೇವನೆ ಕ್ಯಾನ್ಸರ್ಗೆ ಕಾರಣ ಅಂತ ಬರೀತಾರೆ. ಇಷ್ಟು ದೊಡ್ಡ ಚಿತ್ರ ಹಾಕ್ತಾರೆ. ಆದ್ರೆ ಆ ಚಿತ್ರಗಳು ಯಾವುದೂ ಪರಿಣಾಮ ಬೀರೋದಿಲ್ಲ. ಟಿವಿಯಲ್ಲಿ ದೊಡ್ಡ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಕೆಳಗಡೆ ಇಷ್ಟು ಚಿಕ್ಕದಾಗಿ ಬರುತ್ತೆ. ಅಡ್ವರ್ಟೈಸ್ಮೆಂಟ್ ಇವಾಗ ಕಡಿಮೆ ಆಗಿದೆ, ಆದ್ರೂ ಯಾವುದೋ ಸಿನಿಮಾಗಳಲ್ಲಿ ಈಗಲೇ ನೀವು ಹೇಳಿದಾಗೆ ಚಿಕ್ಕದಾಗಿ ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ ಚಿಕ್ಕ ಟೈಟ್ಲ್ ಅಲ್ಲಿ ಹಾಕ್ತಾರೆ, ಬಟ್ ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ. ಆದ್ರೆ ಇದನ್ನು ಕಂಡ ಮಗುವಿಗೆ, ಸಪೋಸ್ 2 ವರ್ಷದ ಒಂದು ಮಗುವಿಗೆ ಅದರಲ್ಲಿ ಓದ್ಲಿಕ್ಕೆ ಬರುತ್ತೆ. 2 ವರ್ಷದ 3 ವರ್ಷದ ಮಗುವಿಗೆ, ಅಥವಾ ಈಗಿನ ಕಾಲದ ಮಕ್ಕಳು ಇಂಗ್ಲಿಷ್ ಮೀಡಿಯಂನ ಮಕ್ಕಳು ಕನ್ನಡ ಓದ್ಲಿಕ್ಕೆ ಬರೋದಿಲ್ಲ. ಕನ್ನಡ ಮೂವಿ ಮನೆಯವರ ಜೊತೆ ಕೂತ್ಕೊಂಡು ನೋಡಿದ್ರೆ ಅದು ಓದ್ಲಿಕ್ಕೆ ಬರೋದಿಲ್ಲ. ಸ್ಮೋಕ್ ಮಾಡೋದು ಮಾತ್ರ ಅದ ಕಣ್ಣಿಗೆ ಕಾಣುತ್ತೆ. ಅದರ ಮನಸ್ಸಲ್ಲಿ ಏನೇನು ತುಮುಲಗಳಿದೆ ಅದು ಯಾರಿಗೂ ಅರ್ಥ ಆಗಲ್ಲ. ಅದರ ಮನಸ್ಸಲ್ಲಿ ಬರುತ್ತೆ, ನಾನು ಯಾಕೆ ಸ್ಮೋಕ್ ಮಾಡಬಾರ್ದು ಅಂತ ಹೇಳಿ. ಸೊ ಇಂಥದನ್ನು ನಾವು ತಪ್ಪಿಸಬೇಕು. ಯಾಕಂದ್ರೆ ಇದು ಹಾಕ್ತಾ ಇರುವಂತದ್ದು ಕೇವಲ ಕಾಟಾಚಾರಕ್ಕೆ ಅಂತ ಹೇಳ್ಬೋದು. ಬರೀ ಕಾಟಾಚಾರಕ್ಕೆ ಪರಿಣಾಮಕಾರಿ ಅಲ್ಲ ಅದು. ಇಲ್ಲ, ಖಂಡಿತವಾಗಿ ಅಲ್ಲ. ಕೋರ್ಟ್ ಏನೋ ಆರ್ಡರ್ ಕೊಟ್ಟಿರುತ್ತೆ, ಅದಕ್ಕೋಸ್ಕರ ಇದಕ್ಕಾಗಿ ಹಾಕೋದೇ ಬಿಟ್ರೆ ಬೇರೆ ಯಾವುದೇ ರೀತಿಯ ಇದಕ್ಕೆ ಹಾಕುವಂಥದ್ದಲ್ಲ. ಯಾಕಂದ್ರೆ ನಾವು ಡ್ರಗ್ಸ್ ಅಂತ ಹೇಳಿದಾಗ ಕೇವಲ ಮಾದಕ ವ್ಯಸನ ಅಂತ ಮಾತ್ರ ಬರಲ್ಲ. ನಾವು ದಿನನಿತ್ಯ ಒಂದು ಕಾಯಿಲೆ ಬಂದಾಗ ಸ್ವೀಕರಿಸುವಂತ ಕೆಲವು ಮದ್ದುಗಳಾಗಿರ್ಬೋದು. ಸೊ ಎಲ್ಲೋ ಒಂದು ಕಡೆ ನಮ್ಮ ಮೂಲ ಅನ್ನುವಂಥದ್ದೇ ಇದಕ್ಕೆ ವ್ಯಾಪಿಸಿದೆ ಅಂತ ಹೇಳ್ಬೋದು. ಇದಕ್ಕೆ ಎಡಿಕ್ಟ್ ಅಂತಾನೆ ನಾವು ಹೇಳ್ಬೋದು. ಯಾಕಂದ್ರೆ ಒಂದು ಮಾದಕ ವ್ಯಸನಗಳಿಗಾಗಿರ್ಬೋದು, ಇಂತಹ ಒಂದು ಡ್ರಗ್ಸ್ಗಳಿಗೆ ಅಂತ ಹೇಳ್ಬೋದು. ಸಂಬಂಧಪಟ್ಟ ಹಾಗೆ ಸರ್ಕಾರ ಇದರ ಕುರಿತಾಗಿ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗಿರುವಂಥದ್ದು. ಖಂಡಿತ. ಇಲ್ಲಿ ಒಂದು 2-3 ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ನೀವು ಪಾಲಿಸಿ ಬಗ್ಗೆ ಚೇಂಜ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಪಾಲಿಸಿ ಚೇಂಜ್ ಮಾಡೋದು ಒಂದು ಮುಖ್ಯ, ಸರ್ಕಾರದ ಉದ್ದೇಶನ ಮುಖ್ಯ. 2ನೇ ವಿಚಾರ, ಜನರ ಮನಸ್ಸಿನಲ್ಲಿ ಬರಬೇಕು. ಸೊ ಜನರಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾದ್ರೆ ಏನಂದ್ರೆ, ರೂಲ್ಸ್ ಚೇಂಜ್ ಮಾಡಿದ ತಕ್ಷಣ ಕ್ವಾಂಟಿಟಿ ಕಮ್ಮಿ ಆಗ್ಬೋದು, ಅಥವಾ ಕುಡಿಯೋದು ಕಮ್ಮಿ ಆಗ್ಬೋದು, ಅಥವಾ ಎಕನಾಮಿಕಲ್ ಇಂಪ್ಯಾಕ್ಟ್ ಆಗ್ಬೋದು, ಆ ರೀತಿಯಲ್ಲಿ ಆಗ್ಬೋದು. ಅಂದರೆ ಹಣಕಾಸಿನ ಕಮ್ಮಿ ಇದು ಸರ್ಕಾರದ ಮೇಲೆ ಜವಾಬ್ದಾರಿ ಬರ್ಬೋದು. ಆದರೆ ಒಬ್ಬ ವ್ಯಕ್ತಿ ಪ್ರಕಾರ, ಒಂದು ವ್ಯಕ್ತಿ ಯಾಕೆ ವ್ಯಸನಕ್ಕೆ ಒಳಗಾಗ್ತಾನೆ ಅದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಬರೀ ಅವನಿಗೆ ಬುದ್ಧಿ ಇಲ್ಲ, ಅವನಿಗೆ ವಿಲ್ ಪವರ್ ಇಲ್ಲ, ಅಥವಾ ಅವನು ಒಂದು ಸ್ವಭಾವನೆ ಅಂಥದ್ದು, ಅವನಿಗೆ ಹೊರಗೆ ಬರೋಕ್ಕೆ ಅವನಿಗೆ ಆಸೆ ಇಲ್ಲ. ಸೊ ಆ ರೀತಿ ಹೇಳಿ ಅವನಿಗೆ ನಿಲ್ಲಿಸೋದೇ ಜಾಸ್ತಿ ಆಗ್ತದೆ. ಓಕೆ, ಸೊ ಅವನು ಏನಕ್ಕೆ ಆ ರೀತಿ ಆದ, ಪ್ಲಸ್ ಅವ್ನಿಗೆ ಯಾವ ರೀತಿ ಚಿಕಿತ್ಸೆ ಕೊಡ್ಬೋದು, ಯಾವ ರೀತಿ ಅವ್ನು ಹೆಲ್ಪ್ ಮಾಡ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಓಕೆ, ಸೊ ಇಲ್ಲ ಆಗ ಕೇಳಿದ್ರೆ ಅಡಿಕ್ಷನ್ ಮೂಲಕ ಹೋಗೋದಕ್ಕೆ ಇದು ಒಂದು ಕಾರಣ. ಯಾಕೆ ಅಂತಂದರೆ ಅದೊಂದು ವ್ಯಸನನೇ ಒಂದು ಕಾಯಿಲೆ. ಅಡಿಕ್ಷನ್ ಅನ್ನೋದು ಒಂದೇ ಕಾಯಿಲೆ ಅದು. ಸೊ ನೀವು ಸಕ್ಕರೆ ಕಾಯಿಲೆ ಹೇಗೆ ಅಥವಾ BP ಕಾಯಿಲೆ ಹೇಗೆ, ಇದು ವ್ಯಸನ ಒಂದು ಕಾಯಿಲೆ ಅದು. ಓಕೆ, ಅದಷ್ಟು ಸುಲಭ ಅಲ್ಲ ಹೊರಗೆ ಬರಲಿಕ್ಕೆ. ಕ್ರಾನಿಕ್ ಡಿಸೀಸ್ ಆಯಿತು, ಆಯಿತಾ. ಸೊ ಫಾರ್ ಎಕ್ಸಾಂಪಲ್ ಸಕ್ಕರೆ ಕಾಯಿಲೆ ಮಾಡಲಲ್ಲಿ, ಸೊ ಡಾಕ್ಟರ್ ಹೇಳ್ತಾರೆ ನಿಮಗೆ ಸಕ್ಕರೆ ಕಾಯಿಲೆ ಬಂದಿದೆ, ಮಾತ್ರೆ ತಗೋಬೇಕು, ಪತ್ತೆ ಮಾಡಬೇಕು, ಊಟದಲ್ಲಿ ಆಹಾರದಲ್ಲಿ ಪತ್ತೆ ಮಾಡಬೇಕು ಅಂತ. ಸೊ ಮಾರನೇ ದಿವಸದಿಂದನೇ ಸ್ವೀಟ್ ಬಿಡ್ಲಿಕ್ಕೆ ಆಗೋದಿಲ್ಲ, ಸಕ್ಕರೆ ಬಿಡ್ಲಿಕ್ಕೆ ಆಗೋದಿಲ್ಲ. ಸೊ ಇಟ್ಸ್ ಕಷ್ಟ ಅದು. ಇಟ್ಸ್ ಎ ಲಾಂಗ್ ಪ್ರೊಸೆಸ್, ಡೇ ಟು ಡೇ ಪ್ರೊಸೆಸ್. ಸೊ ಯಾವಾಗಲೂ ಒಂದು ದಿವಸ ಏನೋ ಒಂದು ಆಸೆ ಬರುತ್ತೆ, ಸ್ವೀಟ್ ತಿನ್ನಬೇಕು ಅನಿಸುತ್ತೆ, ಅಥವಾ ಮಾವಿನ ಹಣ್ಣು ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಎಲ್ಲೋ ಒಂದು ಕಡೆ ತಿಂತಾರೆ, ಸೊ ಅದು ಲ್ಯಾಪ್ಸ್. ಸೊ ವ್ಯಸನಕ್ಕೆ ಬಂದಾಗಲೂ ಅದೇ ರೀತಿ ಕುಡಿಯೋದು ಬಿಟ್ಬಿಡ್ತಾರೆ, ಒಂದು 2-3 ತಿಂಗಳು ಆಗ್ಬೋದು. ಸೊ ಅವ್ರಿಗೆಲ್ಲೋ ಒಂದು ಕಡೆ ಆರೋಗ್ಯ ಸಮಸ್ಯೆ ಇದೆ, ಮನಕ ಸಮಸ್ಯೆ ಅಂತ ಹೆದರಿಕೆ ಬಂದಾಗ ಸ್ವಲ್ಪ ದಿವಸ ಬಿಟ್ಬಿಡ್ಬೋದು, ಮತ್ತೆ ಕುಡಿಯೋದಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ರಿಲ್ಯಾಪ್ಸ್ ಅಂತ ಹೇಳ್ತೀವಿ. ಓಕೆ, ಯಾವುದೋ ಒಂದು ಮಾದಕ ವಸ್ತು ತೊಗೊಂಡಾಗ ರಿಲ್ಯಾಪ್ಸ್ ಅಂತ ಹೇಳ್ತೀವಿ. ಸೊ ಆ ರೀತಿ ಆದಾಗ ಏನಾಗುತ್ತೆ, ಅವಾಗಲೇ ಅಗೈನ್ ಅವರಿಗೆ ಸಹಾಯ ಮಾಡಿ, ಹೆಲ್ಪ್ ಮಾಡಿ, ಸೊ ಇಲ್ಲ ನೀವು ಬಿಡ್ಬೋದು ಅಂತ ಮನಸ್ಥೈರ್ಯ ತುಂಬ್ತಾ ಹೋದಾಗ, ಸೊ ಮತ್ತೆ ಅವ್ನು ಬಿಡಲಿಕ್ಕೆ ಈಸಿ ಆಗ್ತಾ ಹೋಗ್ತದೆ. ಸೊ ಅದೊಂದು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗುತ್ತೆ ಇಲ್ಲಿ. ಕಾರ್ಯಕ್ರಮವನ್ನು ಮುಂದುವರಿಸೋಣ ಒಂದು ವಿರಾಮದ ಬಳಿಕ. ಈಗಾಗಲೇ ಹೇಳಿದ ಹಾಗೆ ಮಾದಕ ವ್ಯಸನಿಗಳನ್ನು
ದೂರುವಂಥದ್ದು ಕೂಡ ಅಷ್ಟರ ಮಟ್ಟಿಗೆ ಒಂದು ವಿಚಾರ ಅಲ್ಲ. ಯಾಕಂದರೆ ಅವರನ್ನು ಸರಿಪಡಿಸುವಂಥ, ಅವರಿಗೆ ಸರಿಯಾದ ಚಿಕಿತ್ಸೆಯನ್ನು ನೀಡುವಂಥ ಒಂದು ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಇದಲ್ಲದೆ ಈ ವ್ಯಸನ ಮುಕ್ತ ಅಥವಾ ವ್ಯಸನ ಮುಕ್ತ ದೇಶವನ್ನು ಮಾಡೋದಕ್ಕೆ ಸಾಧ್ಯನಾ, ಈ ಮಾದಕ ವ್ಯಸನಗಳಿಗೆ ಅಂತಿಮವಾಗಿ ಇತಿಶ್ರೀಯನ್ನು ಹಾಡೋದಕ್ಕೆ ಸಾಧ್ಯನಾ, ಇದರ ಕುರಿತಾಗಿ ಕೂಡ ನಾವು ಮಾತನಾಡ್ತಾ ಇದ್ವಿ. ಇದರ ಕುರಿತಾದ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ಮಾದಕ ವ್ಯಸನಗಳ ಕುರಿತಾಗಿ ನಾವು ಮಾತನಾಡ್ತಾ ಇದ್ವಿ. ಮಾದಕ ವ್ಯಸನಗಳಿಗೆ ನಮ್ಮ ಯುವ ಜನಾಂಗ ಈಗ ತುತ್ತಾಗ್ತಾ ಇದೆ. ಇದರಿಂದ ಇವರನ್ನು ಮುಕ್ತಗೊಳಿಸೋದು ಹೇಗೆ, ಅಥವಾ ಅಗತ್ಯವಾಗಿ ನಮ್ಮ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಒಂದು ಬದಲಾವಣೆಗಳನ್ನು ತರಬೇಕು, ಇದರ ಕುರಿತಾಗಿ ನಮ್ಮ ಚರ್ಚೆ ನಡೀತಾ ಇತ್ತು. ಚರ್ಚೆಯನ್ನು ಮುಂದುವರಿಸೋಣ. ಮನೋಜ್ ಅವರು ಈಗಾಗಲೇ ಸಾಕಷ್ಟು ವಿಚಾರಗಳ ಕುರಿತಾಗಿ ನಾವು ಮಾತನಾಡಿದ್ವಿ. ಆದರೆ ಎಲ್ಲೋ ಒಂದು ಕಡೆ ಈಗಾಗಲೇ ನಾವು ಹೇಳಿದ್ವಿ ಒಂದು ವಿಚಾರವನ್ನು, ಗೊತ್ತಿದ್ದರೂ ಗೊತ್ತಿಲ್ಲದಿರುವಂಥ ಒಂದು ಸತ್ಯ ಅಂತ. ಇದಲ್ಲದೆ ನಮಗೆ ಗೊತ್ತಿಲ್ಲದೆ ಇದೊಂದು ದೊಡ್ಡ ಉದ್ಯಮವಾಗಿ ಬೆಳೀತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹೌದು, ಖಂಡಿತ ಹೌದು. ಇದೊಂದು ದೊಡ್ಡ ಉದ್ಯಮ. ನಮಗೆ ಗೊತ್ತಿದ್ದ ಹಾಗೆ ನಾನು ಸಣ್ಣವನಾಗಿದ್ದಾಗ ನೋಡ್ತಾ ಇದ್ದೇನೆ, ನಮ್ಮ ಪಕ್ಕದಲ್ಲಿ ಎಲ್ಲ ಬೀಡಿ ಕಟ್ಟುವರಿದ್ರು. ನಾನು ಕಡಬ ಎಂಬ ಊರಿಂದ ಬಂದವನು, ಇವಾಗ ಕಡಬ ತಾಲೂಕಾಗಿ ಡಿಕ್ಲೇರ್ ಆಗಿದೆ. ನನಗೆ ಗೊತ್ತಿದೆ, ನನ್ನ ಪಕ್ಕದ ಮನೆಯವರು ಬಹಳಷ್ಟು ಜನ ಬೀಡಿ ಕಾರ್ಮಿಕರ ಮಧ್ಯೆ ನಾನು ಬೆಳೆದವನು. ಆವಾಗ ಅವರು ವಾರದಲ್ಲಿ ಒಂದ್ಸಲ ಅವರ ಬೀಡಿ ಬ್ರಾಂಚಿಗೆ ಹೋಗುವಂಥದ್ದು, ಅಲ್ಲಿ ಹೋಗಿ ಕ್ಯೂ ನಿಲ್ಲುವಂಥದ್ದೆಲ್ಲ ನಾನು ನೋಡಿದ್ದೇನೆ. ಈವಾಗಲೂ ಇದು ನಿಂತಿಲ್ಲ. ಈಗಲೂ ಬೀಡಿ ಕಾರ್ಮಿಕರು ನಮ್ಮಲ್ಲಿದ್ದಾರೆ. ಬೀಡಿ ಕಾರ್ಮಿಕರಿಗೆ ಸರ್ಕಾರವೇ ಸವಲತ್ತುಗಳನ್ನು ಕೊಡ್ತಾ ಇದೆ. ಅರ್ಥಾತ್ ಅವರನ್ನು ಇಂಡೈರೆಕ್ಟ್ಲಿ ಅಲ್ಲ, ಡೈರೆಕ್ಟ್ಲಿ ಪೋಷಣೆ ಮಾಡ್ತಾ ಇದೆ. ಅವರಿಗೆ ಅವರ ಬೀಡಿ ಕಾರ್ಮಿಕರಿಗೆ ಮಕ್ಕಳಿಗೆ ಬೇಕಾದಂಥ ವ್ಯವಸ್ಥೆ ಕೊಡ್ತೇವೆ. ಅದೇ ಅವರಿಗೆ ಪುನರ್ವಸತಿಗೆ ಬೇರೆ ವ್ಯವಸ್ಥೆ ಮಾಡಲ್ಲ, ಅವರಿಗೆ ಬೇರೆ ಕೆಲಸ ಕೊಟ್ಟು ಇದನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಲ್ಲ. ಬಟ್ ನೀವು ಬೀಡಿ ಕಾರ್ಮಿಕರಾಗಿರಿ, ನಿಮಗೆ ಇಂತಷ್ಟಕ್ಕೆ ಮಜೂರಿ ಫಿಕ್ಸ್ ಮಾಡ್ತಾರೆ, ಅವರಿಗೆ ಬೇಕಾದ ಸವಲತ್ತುಗಳನ್ನೆಲ್ಲ ಕೊಡ್ತಿದೆ. ಹಾಗಾಗಿ ನೇರವಾಗಿ ಸರ್ಕಾರನೇ ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡ್ತಾ ಇದೆ. ಸೊ ಇನ್ನೊಂದು ರೀತಿಯಲ್ಲಿ ನೋಡಿದರೆ ಇನ್ನು ಏನದು ಆಲ್ಕೋಹಾಲ್ ಕೂಡ ಹಾಗೇನೆ ನೇರವಾಗಿ ಸರ್ಕಾರವೇ ಮಾರ್ತಾ ಇದೆ. ಸರ್ಕಾರವೇ ನೇರವಾಗಿ ಆಲ್ಕೋಹಾಲನ್ನು ಕೂಡ ಮಾಡ್ತಾ ಇದೆ. ಹಾಗೆ ಇದು ದೊಡ್ಡ ಉದ್ಯಮ, ಸಣ್ಣ ಉದ್ಯಮ ಅಲ್ಲ. ಇದು ಮಿಲಿಯನ್ ಗಟ್ಟಲೆ ಬಿಸ್ನೆಸ್, ಇದು ದೊಡ್ಡ ಉದ್ಯಮ ಇದು. ಹಾಗಾಗಿ ಇದು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ವರ್ಷದಲ್ಲಿ ಬರುವಂತಹ ಒಂದು ದಿನಕ್ಕೆ ಮಾತ್ರ ಇದು ಸೀಮಿತ ಆಗಬಾರ್ದು. ಯಾಕಂದ್ರೆ ವರ್ಷದಿಂದ ವರ್ಷಕ್ಕೆ ಈ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಹೌದು. ಯಾಕಂದ್ರೆ ದೊಡ್ಡ ಉದ್ಯಮವಾಗಿ ಇದು ಬೆಳೆದಿದೆ. ಖಂಡಿತ ದೊಡ್ಡ ಉದ್ಯಮವಾಗಿದೆ. ಎಸ್ ಮಾನಸ್ ಅವರು, ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈಗ ಒಬ್ಬ ಡ್ರಗ್ ಅಡಿಕ್ಟ್ ಅಂತ ಹೇಳೋ ಮುಂಚೆ ಈ ಡ್ರಗ್ಸ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಮೇಲೆ ಹೇಗೆ ಪರಿಣಾಮವನ್ನ ಬೀರುತ್ತೆ, ಆ ಪ್ರೊಸೆಸ್ ಏನು? ಡ್ರಗ್ಸ್ ಅಂತ ಫಸ್ಟ್ ತೊಗೊಳ್ಬೇಕಾದ್ರೆ ಅದು ಒಂದು ಶುರು ಮಾಡೋದು ಆ್ಯಸ್ ಎ ಎಕ್ಸ್ಪೆರಿಮೆಂಟೇಷನೋ ಕ್ಯೂರಿಯಾಸಿಟಿನೋ, ಪಿಯರ್ ಪ್ರೆಷರ್ ಜಾಸ್ತಿ. ಈಗಿನ ಹದಿಹರಿಯೋದವರಿಗೆ ಪಿಯರ್ ಪ್ರೆಷರ್ ಜಾಸ್ತಿ ಅಂತಂದರೆ ಕಾಂಪಿಟಿಷನ್ನು, ಅಥವಾ ಮತ್ತು ಇದು ಫ್ರೆಂಡ್ ಹೇಳ್ತಾನೆ ಒಂದ್ಸಲ ಟ್ರೈ ಮಾಡೋ ಮಗ ಶುರು ಮಾಡುತ್ತೆ. ಅಥವಾ ಹೊಸ ಜಾಗಕ್ಕೆ ಹೋಗಿರ್ತೀವಿ, ಲೆಟಸ್ ಇಲ್ಲಿಂದ ಬೇರೆ ಎಲ್ಲೋ ಹೋಗಿರ್ತಾರೆ, ಅಲ್ಲಿ ಹೊಸ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗಬೇಕು. ಸೊ ಅವರೆಲ್ಲ ಸ್ವಲ್ಪ ಡ್ರಿಂಕ್ಸ್ ತೊಗೊಳೋದು ಅಥವಾ ಆ ಥರದ್ದೊಂದು ರೂಢಿ ಇರ್ಬೋದು. ಸೊ ನಾನು ಅವ್ರ ಜೊತೆ ಮಿಂಗಲ್ ಆಗಬೇಕು ಅಂದರೆ ತೊಗೊಳ್ಳೇಬೇಕು, ಇಲ್ಲಾಂದರೆ ಮಿಂಗಲ್ ಆಗಲಿಕ್ಕಲ್ಲ, ಆ ಒಂದು ಒತ್ತಡ ಇರ್ಬೋದು. ಅಥವಾ ಒಂದು ಸ್ಟೈಲ್ ಫ್ಯಾಷನ್ ಆಗಿರ್ಬೋದು. ಪ್ಲಸ್ ಅವ್ನು ನನಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿತಾ ಇದ್ದಾನೆ, ನನಗಿಂತ ಚೆನ್ನಾಗಿ ದುಡಿತಾ ಇದ್ದಾನೆ. ಸೊ ಅದನ್ನು ಸ್ಟ್ರೆಸ್ ತಡೀಲಿಕ್ಕೆ ಆಗ್ತಾಯಿಲ್ಲ ನನಗೆ. ಸೊ ದಿನ ಒಂದೊಂದೇ ಫೋನ್ ತೊಗೋಬೋದು, ಅಥವಾ ಒಂದೊಂದು ಏನೋ ಬೇಡ ಮಾಡೋದು, ಅಲ್ಲಿ ಸುತ್ತಾಡೋದಾಗ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು. ಸೊ ಈ ಒಂದು ಸ್ಟ್ರೆಸ್ ಅಥವಾ ಕಾಂಪಿಟೇಷನ್ ತಡೀಲಿಕ್ಕೂ ಕೂಡ, ಕಮ್ಮಿ ಮಾಡ್ಕೊಳ್ಳೋಕ್ಕೂ ಕೂಡ ಅವನು ಮಾದಕ ವಸ್ತುನ ಫಸ್ಟ್ ಶುರು ಮಾಡೋ ಚಾನ್ಸಸ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆ ರೀತಿ ಬಂದಾಗ ನಮ್ಮ ಮೆದುಳಲ್ಲಿ ಒಂದು ರಾಸಾಯನಿಕ ಪದಾರ್ಥ ಇದೆ, ಡೋಪಮಿನ್ ಅಂತ. ಸೊ ಅದು ರಿಲೀಸ್ ಆಗೋದು ಒಂದು ರಿವಾರ್ಡ್ ಸೆಂಟರ್ ಅಂತ ಇದೆ. ಸೊ ಅದು ಹೆಚ್ಚು ರಿಲೀಸ್ ಆಗ್ತದೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಸಿಂಪಲ್ಲಾಗಿ ವ್ಯಸನದ ಬಗ್ಗೆ ಬಿಟ್ಬಿಡುವ, ನಾವು ಸಿಂಪಲ್ ಒಂದು ಸ್ವೀಟ್ ತಗೊಳ್ಳುವ, ಪಾಯಸ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಶುಗರ್ ಬರೀ ಸಕ್ಕರೆ ಆಗಿರ್ಬೋದು. ಸೊ ಒಂದ್ಸಲ ಸ್ವೀಟ್ ನಮಗೆ ಇಷ್ಟ ಆದರೆ ಸೊ ಪದೇ ತಿನ್ನಬೇಕು ಅಂತ ಆಸೆ ಆಗ್ತದೆ. ಸೊ ಅದಕ್ಕೆ ಕಾರಣನೇ ಈ ರಿವಾರ್ಡ್ ಸೆಂಟರ್. ಸೊ ನಾವು ಏನೇ ಚಟುವಟಿಕೆ ಮಾಡಿದ್ರು ನಮಗೆ ಖುಷಿ ಆಗುತ್ತೆ ಅಂದಾಗ ಈ ರಿವಾರ್ಡ್ ಸೆಂಟರಲ್ಲಿ ಆ ಡೋಪಮೀನ್ ಅನ್ನೋ ಅಂಶ ಬಿಡುಗಡೆ ಆಗುತ್ತೆ. ಸೊ ಅದು ಖುಷಿ ಆಗುವಂಥದ್ದು. ಸೊ ಅದೇ ರೀತಿ ಮಾದಕ ವಸ್ತುಗಳು ತಗೋತಾ ಏನಾಗುತ್ತೆ ಅಂದರೆ, ಈ ಹೆಚ್ಚಿನ ಅಂಶದಾಗಿ ಡೋಪಮಿನ್ ರಿಲೀಸ್ ಆಗ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ,
ಸೊ ನಮಗೆ ಜಾಸ್ತಿ ಬೇಕು ಇನ್ನೂ ಬೇಕು ಮತ್ತೆ ಬೇಕು ಅಂತ ಅನಿಸೋ ಚಾನ್ಸಸ್ಸು ಹೆಚ್ಚಾಗ್ತಾ ಹೋಗ್ತದೆ. ಸೊ ಅದಕ್ಕೋಸ್ಕರ ಇದನ್ನು ತಗೋತಾ ಹೋಗ್ತಾರೆ, ಒಂದು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಸೊ ಇದನ್ನು ತೊಗೊಳಕ್ಕಾಯ್ತು, ಬೇಕು ಅಂತ ಅನಿಸುತ್ತೆ. ಸೊ ಇದರ ತೊಂದರೆಗಳು ಹೇಗೆ, ಸೊ ಹಲವಾರು ರೀತಿಯಲ್ಲಿ ತೊಂದರೆಗಳು ಬರ್ತಾ ಹೋಗುತ್ತೆ. ಒಂದು ಮಾನಸಿಕವಾಗಿ ಸಮಸ್ಯೆಗಳು ಬರ್ತಾ ಹೋಗುತ್ತೆ, ದೈಹಿಕವಾಗಿ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಸೊ ಆಲ್ಕೋಹಾಲ್ ಅಂತ ತಗೊಂಡಾಗ ಮಾನಸಿಕವಾಗಿ ಒಂದು ಭ್ರಮೆ ಅಂತ ಹುಟ್ಬೋದು, ಫಿಟ್ಸ್ ಬರಬಹುದು, ತಲೆ ಸುತ್ತು ಬೀಳುವಂಥದ್ದು, ಪ್ರಜ್ಞೆ ತಪ್ಪುವಂಥದ್ದು, ಸೊ ನರಗಳಿಗೆ ತೊಂದರೆ ಆಗುವಂಥದ್ದು, ಇದ್ದಕ್ಕಿದ್ದಂಗೆ ಹೃದಯಾಘಾತ ಆಗುವಂಥದ್ದು. ಸೊ ಲಿವರಿಗೆ ಹೆಚ್ಚು ಕಮ್ಮಿ ಭಾಳ ಕಾಮನ್ ಆಗಿ ಪ್ರಾಬ್ಲಮ್ ಆಗೋದು ಅಂತ ಲಿವರಿಗೆ ಆಲ್ಕೋಹಾಲಿಂದ ಸಮಸ್ಯೆ ಆಗೋದು. ಸೊ ಇದು ತೊಂದರೆ ಆಗುವಂಥದ್ದು. ಅದೇ ರೀತಿ ತಂಬಾಕು ಅಂತ ಬಂದಾಗ, ಸೊ ತಂಬಾಕುವಲ್ಲಿ ಹಲವಾರು ರೀತಿ ಸಮಸ್ಯೆಗಳು ಬರುತ್ತೆ. ಸೊ ಅದರಲ್ಲಿ 32 ಥರದ್ದು ಕ್ಯಾನ್ಸರ್ ಆಗುವಂಥ ಪರಿಸ್ಥಿತಿ ಹುಟ್ಟಾಕುವಂಥ ಚಾನ್ಸ್ ಇರುತ್ತೆ. ದಮ್ ಕಟ್ಟುವಂಥ ಕಾಯಿಲೆ, COPD ಅಂತ ಹೇಳ್ತೀವಿ, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಆ ರೀತಿಯಾಗಿ ಬರುವಂಥದ್ದು. ಸೊ ಆನಂತರ ಹುಣ್ಣಾಗುವಂಥದ್ದು, ಜರ್ದ ಪುಡಿ ತಂಬಾಕುಗಳು ತೊಗೋಬೇಕಾದ್ರೆ ಬಾಯಲ್ಲಿ ಹುಣ್ಣಾಗ್ತದೆ, ಬಾಯಲ್ಲಿ ಕ್ಯಾನ್ಸರ್ ಆಗುವಂಥದ್ದು. ಸೊ ಈ ರೀತಿ ಬರುತ್ತೆ. ಸ್ಟೇನ್ ಆಗುತ್ತೆ, ಟೀತ್ ಸ್ಟೇನಿಂಗ್ ಆಗ್ತದೆ. ಸೊ ಈ ರೀತಿ ತಂಬಾಕುವಿಂದ ಹಲವಾರು ರೀತಿ ಸಮಸ್ಯೆಗಳು ಬರುವಂಥದ್ದು. ಮತ್ತು ತಂಬಾಕುಲಿ ಇನ್ನೂ ಒಂದು ಗಮನಿಸಬೇಕಾದ ವಿಚಾರ, ಅದರಲ್ಲಿ 4000 ಕೆಮಿಕಲ್ ಕಾಂಪೌಂಡ್ ಇದೆ. ಸೊ ಅದು ಹೆಚ್ಚು ಕಮ್ಮಿ ಟಾರ್ ಆಗಿರ್ಬೋದು, ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳ್ತೀವಿ, ವಿಷಕಾರಿ ವಸ್ತುಗಳನ್ನೇ ಡೈರೆಕ್ಟಾಗಿ ಇನ್ಹೇಲ್ ಮಾಡ್ತಾ ಇರೋದು. ಸೊ ಶ್ವಾಸಕೋಶಕ್ಕಿಂತ ಹಿಡಿದು ನಮ್ಮ ದೇಹದ ಎಲ್ಲ ಅಂಗಗಳಿಗೂ ಸಮಸ್ಯೆ ಇದ್ದಿದ್ದೆ. ಸ್ಟ್ರೋಕ್ ಆಗೋ ಚಾನ್ಸಸ್ ಹೆಚ್ಚಾಗ್ತದೆ, ಹೃದಯಾಘಾತ ಆಗೋ ಚಾನ್ಸಸ್ ಹೆಚ್ಚಾಗ್ತಾ ಹೋಗ್ತದೆ. ಸೊ ಅದೇ ರೀತಿ ಕಂಪೇರ್ ಮಾಡ್ಕೊಂಡು ಬೇರೆ ರೀತಿ ಮಾದಕ ವಸ್ತುಗಳನ್ನ ತಗೋತಾ ಹೋದರೆ, ಬೆಂಜೋಡೈಸೆಪಿನ್ ಸ್ಲೀಪಿಂಗ್ ಪಿಲ್ಸ್ ಇರೋದಾಗಲಿ, ಅಥವಾ ಇನ್ಹೇಲ್ ಆ್ಯಂಡ್ ಸಾಮ್ಯುಲೆಂಟ್ ಅಬ್ಯೂಸ್ ಆಗಲಿ, ಗಾಂಜಾ ಆಗಲಿ, ಇನ್ನೊಂದಾಗಲಿ, ನಮ್ಮ ಪ್ರತಿಯೊಂದು ಮಾದಕ ವಸ್ತುಗಳು ನಮ್ಮ ದೇಹದ ಒಂದೊಂದು ಅಂಗಾಂಗಗಳಿಗೂ ಒಂದೊಂದು ರೀತಿಯ ಸಮಸ್ಯೆಗಳು ಕೊಡ್ತಾ ಹೋಗ್ತದೆ. ಓಕೆ, ಸೊ ಇದು ಮಾನಸಿಕವಾಗಿ ಬರುವಂಥ ಸಮಸ್ಯೆ. ಮಾನಸಿಕವಾಗಿ ಇನ್ನೊಂದು ಏನಾಗುತ್ತೆ ಅಂದರೆ, ಮಾದಕ ವಸ್ತುಗಳಲ್ಲಿ ಆತ್ಮಹತ್ಯೆ ಪ್ರೇರೇಪಣೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವರು ಕುಡಿದ ನೆತ್ತದಲ್ಲಿ ಏನಾಗುತ್ತೆ ಅಂದರೆ, ಯಾರು ನನಗೆ ಇಷ್ಟಪಡೋದಿಲ್ಲ ಅಥವಾ ಯಾರು ನನಗೆ ಕೇರ್ ಮಾಡೋದಿಲ್ಲ, ಎಲ್ಲರೂ ನನಗೆ ಬೈಯೋರೆ ಜಾಸ್ತಿ. ಸೊ ಈ ರೀತಿಯಾಗಿ ಬೇರೆಯವ್ರ ಜೊತೆ ಜಗಳ ಮಾಡ್ಕೊಳ್ಳೋದು ಅಥವಾ ತುಂಬ ದುಃಖ ಇದಾಗುತ್ತೆ. ಸೊ ಆ ರೀತಿಯಾಗಿ ಅವರು ಆತ್ಮಹತ್ಯೆಗೆ ಪ್ರೇರೇಪಣೆ ಆಗೋ ಚಾನ್ಸಸ್ ಹೆಚ್ಚಾಗುತ್ತೆ. ತುಂಬ ಅದನ್ನು ಬಿಟ್ಟಾಗಿದ ತಕ್ಷಣ ಏನಾಗುತ್ತೆ, ಆತಂಕ ಒಳಗಾಗಿ ಶುರು ಆಗ್ತಾರೆ, ತುಂಬ ಗಾಬರಿ ಆಗೋದು, ತಡೆಯೋಕ್ಕಾಗೋದಿಲ್ಲ, ತುಂಬ ದುಃಖ ಖಿನ್ನತೆಗೆ ಒಳಗಾಗೋ ಚಾನ್ಸಸ್ ಹೆಚ್ಚಾಗುತ್ತೆ. ಸೊ ಈ ರೀತಿಯಾಗಿ ಚಿತ್ತ ವಿಚಲತೆ ಅಂತ ಹೇಳ್ತೀವಿ, ಸೈಕೋಸಿಸ್ ಅಂತ ಹೇಳ್ತೀವಿ. ಸೊ ಬೇರೆಯವ್ರ ಮೇಲೆ ಅನುಮಾನ ಪಡೋದು, ನೀನು ನನ್ನ ಬಗ್ಗೆ ಮಾತಾಡ್ತಾ ಇದೆಯಾ, ಅವ್ರೇನು ಮಾತಾಡ್ತಾ ಇರಲ್ಲ ಅಥವಾ ಪರಿಚಯ ಇರೋದಿಲ್ಲ, ಅವ್ರ ಹತ್ರ ಹೋಗಿ ನೀನು ನನ್ನ ಬಗ್ಗೆ ಮಾತಾಡ್ತಾ ಇದೆಯಾ. ಸೊ ಆ ರೀತಿಯಾಗಿ ಆಗುವಂಥದ್ದು. ಸೊ ಮನೆಯವ್ರ ಮೇಲೆ ಸಂಶಯ ಆಗ್ಬೋದು, ನೀವು ನನಗೇನು ತೊಂದರೆ ಕೊಡ್ತಾ ಇದ್ದೀರಿ. ಸೊ ಈ ರೀತಿ ಸಮಸ್ಯೆಗಳು ಶುರು, ಡಿಪ್ರೆಷನ್ ಅಂತ ಹೇಳ್ಬೋದು. ಸೊ ಅದು ಡಿಪ್ರೆಷನ್ ಜೊತೆಗೆ ಸೈಕೋಸಿಸ್, ಆತಂಕ, ಇದೆಲ್ಲ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಶುರು ಆಗ್ತಾ ಹೋಗ್ತದೆ. ಸೊ ದೈಹಿಕವಾಗೂ ಆಗಲೇ ಹೇಳಿದೆ, ಸೀಜರ್ಸ್ ಆಗಿರ್ಬೋದು, ಹೃದಯಾಘಾತ, ಲಿವರಿಗೆ ತೊಂದರೆ, ಈ ರೀತಿ ಸಮಸ್ಯೆಗಳಾಗುತ್ತೆ. ಮಾಂಸಖಂಡಿಗಳಿಗೆ ತೊಂದರೆ, ಕೂತು ಎದಳ್ಲಿಕ್ಕೆ ಆಗೋದಿಲ್ಲ. ಸೊ ಆ ರೀತಿ ಸಮಸ್ಯೆಗಳು ಶುರು ಆಗ್ತಾ ಹೋಗುತ್ತೆ. ಸೊ ಇದು ಮುಖ್ಯವಾಗಿ ಕೇಳಬೇಕಾಗಿರುವಂಥದ್ದು ಎಲ್ಲ. ಎಸ್, ಓಕೆ, ಎಸ್. ಮನೋಜ್ ಅವರೇ, ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಒಮ್ಮೆ ಈ ಒಂದು ಮಾದಕ ವ್ಯಸನಕ್ಕೆ ತುತ್ತಾದರೆ ಮತ್ತೆ ಅದರಿಂದ ಹೊರಗಡೆ ಬರೋಕ್ಕೆ ಆಗಲ್ಲ. ಈಗಾಗಲೇ ಹೇಳಿದ ಹಾಗೆ ಕ್ರೋನಿಕ್ ಡಿಸೀಸ್ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ, ಅಂದರೆ ವಾಸಿಯಾಗದಿರುವಂಥ ಒಂದು ಕಾಯಿಲೆ. ಸೊ ಕೆಲವರಲ್ಲಿ ಇದು ಭ್ರಮೆ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಕಾರಣವನ್ನು ಒಡ್ಡಿದ್ರಿಂದ ನಾನು ಹೊರಗಡೆ ಬರೋಕ್ಕೆ ಆಗಲ್ಲ, ಅಥವಾ ಕೆಲವು ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂಥ ಕೆಲವು ಚರ್ಚೆಗಳು, ಕೆಲವರು ಹೇಳ್ತಾರೆ ಕುಡಿದ್ರೆ ಬೇಗ ಸಾಯ್ತಾರೆ ಅಂತ, ಇನ್ನು ಕೆಲವರು ವಾದವನ್ನು ಮಂಡಿಸ್ತಾರೆ, ನಾನು ಕುಡಿದಿದ್ದೀನಿ, ಇಷ್ಟು ವರ್ಷ ಬದುಕಿದ್ದೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ. ಸೊ ಈ ಒಂದು ವಾದ ವಿವಾದ, ಭ್ರಮೆ ಎಷ್ಟರ ಮಟ್ಟಿನ ಒಂದು ಪರಿಣಾಮವನ್ನು ಬೀರುತ್ತೆ? ಪ್ರತಿಯೊಬ್ಬರ ದೇಹ ಪ್ರಕೃತಿ ಚೇಂಜ್ ಇರುತ್ತೆ. ಒಂದೇ ನಾನಿದ್ದಂಗೆ ನೀವಿಲ್ಲ, ನೀವಿದ್ದಂಗೆ ನಾನಿಲ್ಲ. ಕೆಲವೊಬ್ರು ಹೇಳ್ತಾರೆ, ನಾನು 100 ವರ್ಷ ಕುಡ್ದಿದ್ದೀನಿ, ನನಗೇನು ಆಗಿಲ್ಲ. ಕೆಲವರು 30 ವರ್ಷದಲ್ಲಿ 30ನೇ ವಯಸ್ಸಿಗೆ ಒಂದೆರಡು ಕುಡಿತ ಪ್ರಾರಂಭ ಮಾಡಿ 1-2 ವರ್ಷಕ್ಕೇನೆ ಸತ್ತೋಗ್ಬಿಡ್ತಾರೆ. ಅದಕ್ಕೂ ಇದಕ್ಕೂ ಯಾವತ್ತೂ ಕಂಪೇರ್ ಮಾಡೋಕ್ಕಾಗಲ್ಲ. ಇನ್ನೊಬ್ಬರ ಜೊತೆಗೆ ನಮ್ಮ ಲೈಫನ್ನು ಯಾವತ್ತೂ ನಾವು ಕಂಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ ಇದ್ರೆ, ನಮ್ಮ ಮಕ್ಕಳು ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕಬೇಕು, ಒಳ್ಳೆ ಹೆಸರು ಮಾಡಬೇಕು ಅನ್ನೋ ಆಸೆ ಇದ್ದರೆ ನಾವು ಚೆನ್ನಾಗಿರಬೇಕು. ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದು ಏನು ಅಂತ ಹೇಳಿದ್ರೆ, ನಾವು ನಮ್ಮ ಮಕ್ಕಳಿಗೆ ರೋಲ್ ಮಾಡೆಲ್ ಆಗಿರಬೇಕು. ನನ್ನ ಜೀವನದಲ್ಲಿ 1-2 ಘಟನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ನಾನು ಸಾಮಾಜಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗಿದ್ದೀನಿ. ಸುಮಾರು 8 ವರ್ಷದ ಮೊದಲು ನಡೆದ ಘಟನೆ. ನನ್ನ ಮಗಳಿಗೆ ಆಗ 11 ವರ್ಷ ಪ್ರಾಯ. ನಾವು ಯಾವುದೋ ಒಂದು ಸಂಘಟನೆಯ ಕಾರ್ಯಕ್ರಮದ ನಿಮಿತ್ತ ಕಾರ್ಯಕ್ರಮ ಎಲ್ಲ ಆಯಿತು ರಾತ್ರಿ. ಆ ನಂತರ ಎಲ್ಲ ಊಟಕ್ಕೆ ಕೂತಿದ್ದೆವು. ಊಟಕ್ಕೆ ಕೂತ ತಕ್ಷಣ ಗಂಡಸರೆಲ್ಲ ನಾವೆಲ್ಲ ಸ್ವಲ್ಪ ಒಂದು ರೆಸ್ಪಾನ್ಸಿಬಲ್ ಪೊಸಿಷನಲ್ಲಿ ಇರೋರೆಲ್ಲ ಜೊತೆಗೆ ಹೋಗಿ ಸಪ್ರೇಟ್ ಆಗಿ ಕೂತೆವು. ಯಾಕಂದ್ರೆ ಸಪ್ರೇಟ್ ಕೂತ್ಕೊಳ್ಳೋದು ಅಂದರೆ ಅರ್ಥ ಇದೆ, ಯಾಕಂತ ಹೇಳಿದ್ರೆ ಗ್ಲಾಸ್ ಎಲ್ಲ ಇಟ್ಕೊಂಡೇ ಕೂತ್ಕೊಳ್ಳುವಂಥದ್ದು. ಬಟ್ ನಾನು ಅವ್ರ ಜೊತೆ ಕೂತ್ಕೊಳ್ತೇನೆ, ಯಾಕಂದ್ರೆ ಕುಡಿಯೋದಿಲ್ಲ, ಯಾವತ್ತೂ ಕುಡಿಯೋದಿಲ್ಲ. ಸಂಪರ್ಕಗಳು ಸಂಬಂಧಗಳಿರುವಾಗ ಊಟಕ್ಕೆಲ್ಲ ಕೂತ್ಕೊಳ್ಳೋದಿರ್ಲಿಕ್ಕೂ ಆಗಲ್ಲ.
ಸೊ ನಾನಲ್ಲಿ ಕೂತೆ, ನನ್ನ ಮುಂದೆ ಗ್ಲಾಸಲ್ಲಿ ನೀರಿತ್ತು, ನನ್ನ ಪಕ್ಕ ಸುತ್ತ ಕೂತಿದ್ರು, ಎಲ್ಲರ ಗ್ಲಾಸ್ನಲ್ಲೂ ಬಣ್ಣದ ನೀರಿತ್ತು, ನನ್ನ ಗ್ಲಾಸಲ್ಲಿ ಮಾತ್ರ ಬಣ್ಣ ಇಲ್ಲದ ನೀರಿತ್ತು. ಅಷ್ಟೊತ್ತಿಗೆ ನನ್ನ ಮಗಳು ಆ ಕಡೆಗೆ ಅದೇ ಜಾಗಕ್ಕೆ ಬಂದಳು. ಅವಳು ಏನೋ ನನ್ನ ಹತ್ರ ಏನೋ ಕೇಳಲಿಕ್ಕೆ ಅಂತೇಳಿ ಬಂದಳು. ತಕ್ಷಣ ನಾನು ಪಕ್ಕದಲ್ಲಿ ಕೂತಿದ್ದ ಮಿತ್ರ ನನ್ನ ಗ್ಲಾಸನ್ನು ಮತ್ತು ಇವ್ರ ಗ್ಲಾಸನ್ನು ಎಕ್ಸ್ಚೇಂಜ್ ಮಾಡಿ ಮಗಳಿಗೆ, ನೋಡಿ ನಿನ್ನ ಅಪ್ಪನ ಇನ್ನೂ ಆಗಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರೆ, ಸ್ವಲ್ಪ ಹೊತ್ತು ಬಿಟ್ಟು ಮಾತಾಡು, ಅಪ್ಪನ ಹತ್ರ ಈಗ ಮಾತಾಡೋ ಪೊಸಿಷನ್ ಇಲ್ಲ ಅಂತ ತಮಾಷೆ ಮಾಡಿದರು. ತಕ್ಷಣ ನನ್ನ ಬದುಕಿನಲ್ಲಿ ಮರೀಲಿಕ್ಕಾಗದ ಘಟನೆ. ಯಾವ ಅಪ್ಪನಿಗೂ ಮಗಳಿಗೆ ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಗಳು ಅಲ್ಲಿಂದಲೇ ಹೇಳಿದ್ಲು, ನನ್ನಪ್ಪ ಹೇಗೆ ಅಂತ ನನಗೆ ಗೊತ್ತು ಅಂತ ಹೇಳಿದ್ಲು. ಒಂದೇ ಮಾತು, ಒಂದೇ ಸೆಂಟೆನ್ಸ್ ಸರ್ಟಿಫಿಕೇಟ್ ಕೊಟ್ಟಳು ನನಗೆ. ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ಇನ್ನು ಯಾವುದೇ ಇದರಲ್ಲಿದ್ದರು, ಗ್ರೂಪಲ್ಲಿದ್ದರು, ನಾನಿನ್ನು ಕುಡಿಬೇಕು ಎಂಬ ಮನಸ್ಸಿದ್ರು ನಾನು ಕುಡಿಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಗಳ ಸರ್ಟಿಫಿಕೇಟ್ ನನಗೆ ನೆನಪು ಬರುತ್ತೆ ನನಗೆ. ಹಾಗಾಗಿ ನನಗೆ ಆ ಮಗಳು ನನ್ನ ಮೇಲೆ ಏನು ಭರವಸೆ ಇಟ್ಟಿದ್ದಾಳೆ ಅದನ್ನು ನನಗೆ ಅದನ್ನು ಲೈಫ್ ಟೈಮ್ ನಾನು ಪಾಲಿಸ್ಕೊಂಡು ಬರ್ತೀನಿ. ನನ್ನ ಪ್ರಶ್ನೆ, ಎಷ್ಟು ಜನ ಪೇರೆಂಟ್ಸಿಗೆ ಇದು ಸಾಧ್ಯ ಆಗುತ್ತೆ ಅಂತ, ಎಷ್ಟು ಜನ ಪೇರೆಂಟ್ಸಿಗೆ ಸಾಧ್ಯ ಆಗುತ್ತೆ? ನಾನು ನನ್ನ ಮಕ್ಕಳಿಗೆ ನೇರವಾಗಿ ಹೇಳ್ಬೋದು, ನೀನು ಕುಡಿಬೇಡ, ನೀನು ಸಿಗರೆಟ್ ಎಳಿಬೇಡ, ನೀನು ಸ್ಮೋಕ್ ಮಾಡಬೇಡ, ನೀನು ಡ್ರಗ್ಸ್ ತಗೋಬೇಡ, ನಾನು ಧೈರ್ಯವಾಗಿ ನಾನು ಹೇಳ್ಬೋದು. ಇವತ್ತು ಎಷ್ಟು ಜನಕ್ಕೆ ಸಾಧ್ಯ ಇದೆ? ನನಗೆ ನೆನಪಿದೆ, ಹೈಸ್ಕೂಲ್ಗೆ ಹೋಗ್ತಾ ಇರುವಾಗ ನಾವು ಅಲ್ಲಿ ಭಾಷಣ ಸ್ಪರ್ಧೆಗಳಲ್ಲೆಲ್ಲ ಭಾಗವಹಿಸುವಾಗ ಇದೇ ವಿಚಾರಗಳ ಬಗ್ಗೆ ಭಾಷಣ ಮಾಡ್ತಾ ಇದ್ದೆ. ಅವಾಗ ನಾನೊಂದು ಬರ್ಕೊಂಡು ಒಂದು ಸ್ಲೋಗನ್ ಅಲ್ಲ, ಹೆಸರಿನ ಜೊತೆಗೆ ಬೇರೆಯವರೆಲ್ಲ ಈ ಲಯನ್, ರೋಟ್ರಿ, JC ಅಂತೆಲ್ಲ ಹಾಕೋದು ನೋಡ್ಕೊಂಡು ನಾನು ಕೂಡ NADST ಅಂತ ಒಂದು ಹಾಕೊಂಡ್ಬಿಟ್ಟು ಅದರ ಎದುರು ನನ್ನ ಹೆಸರು ಬರ್ಕೊಂಡಿದ್ದೆ. N ಅಂದರೆ ನೋ ಫಾರ್ ಆಲ್ಕೋಹಾಲ್, ಡ್ರಗ್ಸ್, ಸ್ಮೋಕ್ ಆ್ಯಂಡ್ ಟೊಬ್ಯಾಕೋ ಅಂತ ಹೇಳ್ಬಿಟ್ಟು ನನ್ನ ಹೆಸರು ನಾನೇ ನಾಸ್ಟ್ ಮನೋಜ್ ಅಂತೇಳಿ ಬರ್ಕೊಂಡಿದ್ದು ನನಗೆ ನೆನಪಿತ್ತು. ಆವಾಗ ಕಡಬ ಆನಂತರ ಸೇರಿಸ್ಕೊಂಡಿದ್ದು, ಉಡುಪಿಗೆ ಬಂದಮೇಲೆ ಕಡಬ ಸೇರಿಸ್ಕೊಂಡಿದ್ದು. ಆಗ ನಾಸ್ಟ್ NADST, ಡಿ ಸೈಲೆಂಟ್ ಅಂತೇಳಿ ಬಹಳಷ್ಟು ಜನ ಕೇಳಿದ್ದೇನೆ. ಬಟ್ ಅದು ನನ್ನ ಜೊತೆನೇ ಒಳಗಡೆನೇ ಇದೆ, ಅದು ಇನ್ನೂ ಹೊರಗಡೆ ಎಲ್ಲೂ ಬಂದಿಲ್ಲ. ಸೊ ನನ್ನ ಡಿಸಿಷನ್ ಅವತ್ತೇ ಇತ್ತು. ಹೈಸ್ಕೂಲ್ ಎಜುಕೇಷನ್ ಟೈಮಲ್ಲಿ ನಾನು ಡಿಸೈಡ್ ಮಾಡಿದ್ದೆ, ನಾನು ಯಾವತ್ತೂ ಕುಡಿಯೋದಿಲ್ಲ, ಯಾವತ್ತೂ ನಾನು ಡ್ರಗ್ಸ್ ಆಗಲಿ ಆಲ್ಕೋಹಾಲ್ ಆಗಲಿ ಅದನ್ನು ಮುಟ್ಟೋದಿಲ್ಲ ಅಂತ ನಾನು ಅವತ್ತೇ ಡಿಸೈಡ್ ಮಾಡಿದ್ದೆ. ಇವತ್ತಿಗೂ ಪಾಲಿಸ್ಕೊಂಡು ಬರ್ತಾ ಇದ್ದೇನೆ. ಸೊ ಇದನ್ನು ಪ್ಯಾರೆಂಟ್ಸ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಮತ್ತು ಇವತ್ತಿಗೂ ನನ್ನ ಆಫೀಸ್ ಮಣಿಪಾಲದಲ್ಲಿದೆ, ಅದರ ಆಸುಪಾಸಲ್ಲಿ ಯಾರಾದರೂ ಸ್ಮೋಕ್ ಮಾಡಿದ್ರೆ ಚೆನ್ನಾಗಿ ಬೈತೀನಿ. 15 ವರ್ಷ ಕ್ಯಾನ್ಸರ್ ಹಾಸ್ಪಿಟಲ್ ಕೆಲಸ ಮಾಡಿದೆ, ಮಣಿಪಾಲ್ ಕ್ಯಾನ್ಸರ್ ಹಾಸ್ಪಿಟಲ್, ಶಿರ್ಡಿ ಸಾಯಿಬಾಬಾ ಕ್ಯಾನ್ಸರ್ ಹಾಸ್ಪಿಟಲ್ 15 ವರ್ಷ ಕೆಲಸ ಮಾಡಿದೆ ರೇಡಿಯೇಷನ್ ಥೆರಪಿ ಟೆಕ್ನಾಲಜಿಸ್ಟ್ ಆಗಿ. ಈ 15 ವರ್ಷಗಳಲ್ಲಿ ಬಹಳಷ್ಟು ಕ್ಯಾನ್ಸರ್ ಪೇಷಂಟ್ ಅನ್ನು ಟ್ರೀಟ್ ಮಾಡಿ ಅವರ ನೋವು, ನರಳಾಟ, ಹೊರಳಾಟ ಕಂಡು ಬೇಜಾರು ಬಂದುಬಿಟ್ಟು ಕೆಲಸಕ್ಕೆ ರಿಸೈನ್ ಮಾಡಿದೆ. 2008 ಮಾರ್ಚ್ 31ಕ್ಕೆ ಕೆಲಸ ರಿಸೈನ್ ಮಾಡಿ ಹೊರಗೆ ಬಂದೆ. ಏನಿಲ್ಲ, ಒಂದು ದಿವಸ ಬರ್ತಾರೆ, ಇಲ್ಲಿ ನೋವು ಹೇಳ್ತಾರೆ, ಇನ್ನೊಮ್ಮೆ ಬರ್ತಾರೆ, ಇನ್ನೊಂದು ಕಡೆ ನೋವು ಅಂತ ಹೇಳ್ತಾರೆ. ಆಮೇಲೆ ನೋಡ್ಲಿಕ್ಕೆ ಹೋದರೆ ಹೆಚ್ಚಿನ ಕ್ಯಾನ್ಸರ್ ಪೇಷಂಟ್ಗಳ ಹಿಸ್ಟ್ರಿ ತೆಗೆದು ನೋಡಿದರೆ ಅವರಿಗೆ ಇದು ಒಂದೇ ಚೈನ್ ಸ್ಮೋಕರ್ಸ್ ಅಥವಾ ಆಲ್ಕೋಹಾಲಿಕ್ ಅಡಿಕ್ಟ್ಸ್. ಈ ಸ್ಮೋಕ್ ಮಾಡಿದವರು ಹೆಚ್ಚಿನ ಲಂಗ್ ಕ್ಯಾನ್ಸರ್ ಆಗಿ ಎಷ್ಟು ಜನ ನಮ್ಮಲ್ಲಿ ಬಂದಿದ್ದಾರೆ, ಅದರಲ್ಲಿ ಬಹಳಷ್ಟು ಪ್ರಮಾಣದವರು ನಾವು ಮಾತಾಡ್ತೀವಿ. ಯಾಕಂದರೆ ಸುಮಾರು ಒಂದು ತಿಂಗಳು ಪೇಷಂಟ್ಸ್ ನಮ್ಮೊಟ್ಟಿಗೆ ಇರ್ತಾರೆ, ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ನಮ್ಮ ಕಡೆ ಕಳಿಸ್ತಾರೆ. ಸುಮಾರು 1 ತಿಂಗಳು ಅವರ ಟ್ರೀಟ್ಮೆಂಟನ್ನು ಹ್ಯಾಂಡಲ್ ಮಾಡೋದು ನಾವು. ಆವಾಗ ನಾವು ಅವ್ರು ತುಂಬ ಕ್ಲೋಸ್ ಆಗಿಬಿಡ್ತೀವಿ, ಬಹಳಷ್ಟು ಫ್ಯಾಮಿಲಿ ವಿಚಾರ ಮಾತಾಡಲಿಕ್ಕೆ ನಮಗೆ ಟೈಮು ಸಿಗುತ್ತೆ. ಈ ಸಂದರ್ಭದಲ್ಲಿ ನಾನು ಅವರನ್ನು ತಿಳ್ಕೊಂಡ ವಿಚಾರಗಳು, ಹೆಚ್ಚಿನವರು ಸ್ಮೋಕರ್ಸ್ ಅಥವಾ ಇನ್ನು ಬೇರೆ ಯಾವುದಾದ್ರೂ ರೀತಿಯಲ್ಲಿ ಬಂದವರು ಅಲ್ಲದೇನೋ ಬರುತ್ತೆ. ಅವಾಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಸ್ಮೋಕ್ ಮಾಡಿದರೆ ಪಕ್ಕದಲ್ಲಿದ್ದವರಿಗೆ ಬರಲ್ವಾ ಅಂತ. ಖಂಡಿತ ಹೌದು, ಪೆರಿಫೆರಲ್ ಸ್ಮೋಕಿಂಗ್. ಆ್ಯಕ್ಚುಲಿ ನಮಗೆ ನಿಜವಾಗಿ ನಾನು ಸ್ಮೋಕ್ ಮಾಡಿದರೆ ನನಗೆ ಕಾಯಿಲೆ ಬರುವುದಕ್ಕಿಂತ ಜಾಸ್ತಿ ನನಗೆ ಪಕ್ಕದಲ್ಲಿದ್ದವರಿಗೆ ಅದರ ಕಾಯಿಲೆ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ಒಮ್ಮೆ ದಮ್ ಎಳೆದು ಬಿಟ್ಬಿಡ್ತೀನಿ, ಬಟ್ ಇನ್ನು ಉಳಿದವರಿಗೆ ಹಾಗೆಲ್ಲ, ಇಡೀ ಗಾಳಿನೇ ಶ್ವಾಸಕೋಶ ಒಳಗೆ ತಗೊಂಡ್ಬಿಡ್ತಾರೆ. ಸೊ ಆ ರೀತಿಯೂ ತೊಂದರೆ ಆಗುತ್ತೆ. ಹಾಗಾಗಿ ಸಮಾಜದ ಒಟ್ಟಾರೆ ಸ್ವಾಸ್ಥ್ಯಕ್ಕಾಗಿ ಸ್ಮೋಕಿಂಗ್ ಎಂಬುದನ್ನು ಬಿಡಿಸಬೇಕು ಅಂತೇಳಿ ನಂದೊಂದು ಆಸೆ. ನಿಜವಾಗಿ ನಾನು ಏನಂತ ಹೇಳಿದ್ರೆ, ನನ್ನ ಆಫೀಸ್ ಪಕ್ಕದಲ್ಲಿ ಯಾರು ಸ್ಮೋಕ್ ಮಾಡೋರು ಕಂಡ್ರೆ ದಬಾಯಿಸ್ತೀನಿ ಚೆನ್ನಾಗಿ. ಅವರಿಗೆ ಒಂದು ರೀತಿಯಲ್ಲಿ ಆಶೀರ್ವಾದ ಮಾಡಿ ಕಳಿಸೋದು, 5 ವರ್ಷದಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಬೆಡ್ಡಲ್ಲಿ ಇರ್ತೀರಿ ಅಂತ ಜೋರು ಮಾಡಿಬಿಟ್ಟು ಕಳಿಸೋದು ಅವರಿಗೆ. ಈ ರೀತಿ ನನಗೆ ಅನಿಸ್ತದೆ, ನಾನು ಏನಿಲ್ಲಾದ್ರೂ ಒಂದು 50ರಿಂದ 100 ಜನರದ್ದು ಸ್ಮೋಕಿಂಗ್ ಬಿಡಿಸಿದೆ ನಾನು. ಆನಂತರ ನನಗೆ ಒಂದು ರಿಪೋರ್ಟ್ ಮಾಡಿದೆ, ನೀವು ಒಂದು ಮಾತು ಹೇಳಿದ್ರಲ್ಲ, ನಾನು ಸ್ಮೋಕಿಂಗ್ ಬಿಟ್ಟೆ ಅಂತ ಹೇಳಿ. ಸೊ ಬಹಳಷ್ಟು ಜನಕ್ಕೆ ಈ ರೀತಿ ಹೆದರಿಸಿಬಿಟ್ಟು ನಾನು ಸ್ಮೋಕಿಂಗ್ ಬಿಡಿಸಿದ್ದು ಇದೆ. ಸೊ ಸ್ಮೋಕಿಂಗ್ ಸತ್ಯ ಹೇಳಿದರೆ ನನ್ನ ಮೂಗು ನಾಯಿ ಮೂಗಿನಂಗೆ ಸಿಕ್ಕಾಬಟ್ಟೆ. ಎಲ್ಲಿ ಸ್ಮೋಕ್ ಮಾಡಿದ್ದು ಒಂದು ಫರ್ಲಾಂಗ್ ದೂರ ಸ್ಮೋಕ್ ಮಾಡಿದ್ ನಂಗೆ ಇಲ್ಲಿ ನನ್ನ ಮೂಗಿ ಗೊತ್ತಾಗುತ್ತೆ. ಸ್ವೀಕರಿಸೋಣ. ನಮಸ್ತೆ. ಹಲೋ ಸರ್, ನಮಸ್ಕಾರ ಸರ್. ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ರಾಜೇಶ್ ಅಂತ, ಮಂಗಳೂರಿಂದ. ಎಸ್ ಸರ್, ನಮಸ್ತೆ. ಈಗಾಗಲೇ ನಾವು ಮಾದಕ ವ್ಯಸನಗಳ ಮುಕ್ತ ದಿನಾಚರಣೆ ಇವತ್ತು, ಇದರ ಕುರಿತಾಗಿ ಮಾತನಾಡ್ತಾ ಇದ್ವಿ. ತಾವು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಸರ್. ಆದ್ರೆ ಮಾದಕ ವಸ್ತು ದಿನಾಚರಣೆಯಿಂದ ಏನು ಮುಕ್ತ ಆಗುದಿಲ್ಲ, ಒಂದು ದಿನಾಚರಣೆ. ಹೌದು ಸರ್, ಹೌದು. ಇದರ ಕುರಿತಾಗಿ ನಾವು ಚರ್ಚೆ ಮಾಡ್ತಾ ಇದೀವಿ ಈಗ. ಆಗುದೇ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು KMC ಇದ್ದಾರೆ ಅಂತೇಳಿ, ಮಣಿಪಾಲ ಇದ್ದಾರೆ ಅಂತ ಹೇಳ್ತಾರೆ.
ಮಣಿಪಾಲದಲ್ಲಿ ನಾನು 82 ಒಂದು ಘಟನೆ ಹೇಳ್ತೇನೆ ಅದು ಮತ್ತೆ. ಆದ್ರೆ ಮೊದಲು ಏನ್ ನಿಲ್ಲಿಸ್ಬೇಕಂತ ಹೇಳಿದ್ರೆ ಮಾದಕ ವಸ್ತುವಿನಲ್ಲಿ ಡೇಂಜರಸ್ ಡ್ರಗ್ಸ್, ಅಫೀಮು, ಗಾಂಜಾ, ಚರಸ, ಇನ್ನೂ ಅನೇಕ ವಿಚಾರಗಳು ಬರ್ತದೆ. ಅದು ಕಾನೂನಿನ ಪ್ರಕಾರ ಅದು ಯಾರು ಅದಕ್ಕೆ ಆಸ್ಪದ ಇಲ್ಲ. ಇಲಾಖೆ ಅದನ್ನು ಬಂದೋಬಸ್ತ್ ಮಾಡ್ತದೆ. ಅದನ್ನ ಮಾಡಲೇಬೇಕು, ಕಟ್ಟುನಿಟ್ಟಾಗಿ ಮಾಡಬೇಕು. ಅದಕ್ಕೆ ಜಾಮೀನು ಸಿಗದ ಹಾಗೆ ಯಾರಕ್ಕೆ ಸಿಗ್ತದ ಅವನನ್ನು ಹೊರಗೆ ಹಾಕ್ಬೇಕು, ಸರಿಯಾದ ಶಿಕ್ಷಣ ಹಾಕ್ಬೇಕು, ಅದು ಬಂದಾಗ್ತದೆ. ಮತ್ತೆ ಇನ್ನೊಂದು ಸರ್ಕಾರವೇ ಕೊಡ್ತಾ ಇದೆ ಲಿಕ್ಕರ್, ಅದು ಮಾರಕ ವಸ್ತು ಅಲ್ವಾ? ಹೌದು ಹೌದು ಹೌದು. ಅನೇಕ ವಿಧದ ಲಿಕ್ಕರ್ಗಳಿದ್ದಾವೆ. ಅದು ಅದರಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇದೆ, ಕಡಿಮೆ ಇದೆ. ಸರ್ಕಾರಕ್ಕೆ ವರ್ಷಕ್ಕೆ ಎಷ್ಟೋ ಸಾವಿರ ಕೋಟ್ಯಾಂತರ ರೂಪಾಯಿ ಲಾಭ ಬರ್ತದೆ. ಕಮರ್ಷಿಯಲ್ ಟ್ಯಾಕ್ಸ್ ಬಿಟ್ಟರೆ ಎಕ್ಸೈಸ್ ಸೆಕೆಂಡ್ ಇನ್ಕಮ್ ಬರುವಂತ ಇಲಾಖೆ, ಖಜಾನೆ ತುಂಬುವಂತದ್ದು. ಹೌದು, ಸೆಕೆಂಡ್. ಆದ್ರಿಂದ ಸರ್ಕಾರ ಇದನ್ನು ಯಾರು ಜನರಿಗೆ ಕುಡಿದು ಹೋರಾಟ ಬೆಳಲಿಕ್ಕೆ ವ್ಯವಸ್ಥೆ ಮಾಡಿದೆ. ಯಾರನ್ನ ಏನ್ ಮಾಡ್ಲಿಕ್ಕೆ ಕುಡ್ದು ಯಾಕೆ ಕುಡ್ದ ಅಂತ ಹೇಳಿಕ್ಕೆ ಹಾಗಂತ ಚಾನ್ಸ್ ತಿಂದ್ರೆ ಓಪಿಎಂ ಹಿಡಿದ್ರೆ ಅವನ ಹಿಡಿಬಹುದು, ಹಿಡಿಲಿಕ್ಕೆ ಆಗುದು. ಆದ್ರೆ ನಾನು ಹೇಳುದಾದ್ರೆ ಅವಾಗ ಮಣಿಪುರ ಅಂತ ಹೇಳಿದ್ರೆ ಒಂದು ಘಟನೆ ಸರ್, ಒಬ್ಬ ಬಂದಿದ್ರು ಹುಡುಗರು ಸ್ಟೂಡೆಂಟ್ಸ್, ಒಬ್ಬ ಇಂಟ್ರೋಟ್ ಎಲ್ಲ ಬಿದ್ದ ಸ್ಟೆಪ್ ಅಲ್ಲಿ ಕೆಳಗಡೆ. ನಾವು ಕೀ ಅವನಿಗೆ ಪೀಸ್ ಅಂತ ಹೇಳಿ ಕೀ ಕೊಟ್ಟು ಆದ್ರೆ ಒಟ್ಟಿಗೆ ಅವನ ಕೈ ಕಿಸೆಯಲ್ಲಿದ್ದ ಮಾದಕ ವಸ್ತು ಕೊಟ್ಟು ಕೂಡಲೇ ಅವನು 5 ನಿಮಿಷ ಎದ್ದು ನಿಂತ. ಆದ್ರೆ ಅಲ್ಲಿವರೆಗೆ ಎಡಿಕ್ಟ್ ಆಗಿ ಹೋಗಿದ್ದಾರೆ ಇವರು. ಅವರು ಸ್ಟೂಡೆಂಟ್ಸ್, ದೇಶವನ್ನು ಕಾಯುವ ಡಾಕ್ಟರ್ಸ್ ಅಂತ ಹೇಳಿದ್ರೆ ಅವ್ರು ದೇವರು. ಆದ್ರೆ ಇಂಥದ್ದೆಲ್ಲ ಆಗ್ಬಾರ್ದು ವಿಚಾರ. ಪೊಲೀಸ್ ಇಲಾಖೆ ಕಟ್ಟುನಿಟ್ಟಾದ ಕ್ರಮ ವಹಿಸ್ಕೊಳ್ಬೇಕು, ಸರಿಯಾಗಿ ಬಂದೋಬಸ್ತ್ ಮಾಡಬೇಕು. ಎಲ್ಲಿ ಗೋಡೆಗಳನ್ನು ಮಾಡ್ತಾರೆ, ಇಲ್ಲಿ ವಿದ್ಯಾರ್ಥಿಗಳನ್ನ ಹಾಳು ಮಾಡ್ಲಿಕ್ಕೆ ಹೊರಗಡೆ ಕಾಲೇಜಿನ ಹೊರಗಡೆ ಯಾರು ಮಾಡ್ತಾರೆ ಇಂಥವ್ರನ್ನ ಕಂಡು ಹಿಡಿದು ಹಿಡಿಬೇಕು. ಯಾರು ಮಾದಕ ವ್ಯಸನಿಯಾಗಿದೆ ಅವನನ್ನು ಹಿಡಿದು ಬಾಯಿ ಬಿಡಿಸಿದ್ರೆ ಅವನಿಗೆ ಯಾರು ಕೊಡ್ತಿದಾರೆ ಅಂತ ಸಿಗ್ತದೆ. ಅವನಿಗೆ ಸರಿಯಾದ ಶಿಕ್ಷಣ ಹಾಕ್ಬೇಕು, ಅವನಿಗೆ ಜಾಮೀನು ರಹಿತ ಒಳಗೆ ಹಾಕ್ಬೇಕು. ಇದೊಂದು ಕಾಯ್ದೆಯನ್ನ ಕಾನೂನಿನಲ್ಲಿ ಕಠಿಣಗೊಳಿಸಬೇಕು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ? ಅದು ಅದನ್ನ ಹಿಡಿಬೇಕು. ಲಿಕ್ಕರನ್ನ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಲಿಕ್ಕರಿಗೆ ಕ್ವಾಂಟಿಟಿ ಇದೆ, ಒಬ್ಬನಿಗೆ ಎಷ್ಟು ಇಟ್ಕೊಳ್ಬಹುದು ಕ್ವಾಂಟಿಟಿ ಇದೆ. ಆ ಕ್ವಾಂಟಿಟಿ ಜಾಸ್ತಿ ಇದ್ರೆ ಮಾತ್ರ ಇಟ್ಕೊಂಡು 3.5 ಎಷ್ಟು ಉಂಟು. ಆದ್ರೆ ಮಾದಕ ದ್ರವ್ಯಗೆಲ್ಲ ಅವನಿಗೆ ಒಂದು ಕಾಲ ಸಿಕ್ಕಿದ್ರೆ ವ್ಯವಸ್ಥೆ ಮಾಡಿ ಒಳಗೆ ಹಾಕ್ಬೋದು. ಒಂದು ಕ್ವಿಂಟಲ್ ಗಟ್ಟಲೆ ಸಿಕ್ಕಿದೆ, ಕ್ವಿಂಟಲ್ ಗಟ್ಟಲೆ ಮಾದಕ ದ್ರವ್ಯ ಸಿಕ್ತ ಅಂತ ಅರ್ಥ ಏನಕ್ಕೆ? ಅದಕ್ಕೆ ಕೆಲವು ಇಲಾಖೆ ಇನ್ನೂ ಆಗಿದ್ದಾರೆ ಅಂತ ನಾವು ಹೇಳ್ಬಹುದು ಅಷ್ಟೇ. ಒಂದು ಉತ್ತಮವಾದ ಮಾತನ್ನು ಹೇಳಿದ್ರಿ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಸರ್, ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್, ಈಗಾಗಲೇ ಹೇಳಿದ ಹಾಗೆ ಕಾನೂನಿನಲ್ಲಿ ಇದಕ್ಕೆ ಸರಿಯಾದ ಒಂದು ಕ್ರಮವನ್ನು ತರಬೇಕು. ಇದಲ್ಲದೆ ಪೋಷಕರು ತಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಇದರ ಕುರಿತಾಗಿ ಅರಿವನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡಬೇಕಾಗಿರುವಂಥದ್ದು ಅಗತ್ಯ ಅನ್ನುವಂಥ ಒಂದು ಅಭಿಪ್ರಾಯವೂ ಕೂಡ ವ್ಯಕ್ತವಾಗಿದೆ. ಎಸ್, ಇದರ ಕುರಿತಾಗಿ ಇನ್ನಷ್ಟು ಚರ್ಚೆಯನ್ನು ಮಾಡ್ತೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ಸೊ ಎಲ್ಲೋ ಒಂದು ಕಡೆ ಈ ಮಾದಕ ವ್ಯಸನಗಳ ಕುರಿತಾಗಿ ಈಗಾಗಲೇ ಕರೆ ಮಾಡಿದಂಥ ಒಬ್ಬ ವೀಕ್ಷಕರು ಹೇಳ್ತಾರೆ, ಸಂಪೂರ್ಣವಾಗಿ ಇದನ್ನು ಯಾಕೆ ಮುಕ್ತ ಮಾಡೋಕ್ಕೆ ಆಗ್ತಾ ಇಲ್ಲ, ಸರ್ಕಾರದ ಖಜಾನೆ ಇದರಿಂದ ತುಂಬ್ತಾ ಇದೆಯಾ, ಅಥವಾ ಇದನ್ನು ಮುಕ್ತ ಮಾಡಿದರೆ ಎಲ್ಲೋ ಒಂದು ಕಡೆಯಿಂದ ಬರುವಂಥ ಇನ್ಕಮ್ಗಳು ಕಟ್ಟಾಗುತ್ತಾ, ಈ ಭ್ರಮೆಯಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಕೂಡ ಒಂದು ಕಾನೂನು ಇಲ್ವಾ, ಸಂಪೂರ್ಣವಾಗಿ ಇದನ್ನು ನಿಷೇಧ ಮಾಡುವಂಥ ಒಂದು ಕಾನೂನು ಕೂಡ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ಹಾಕಿದ್ದಾರೆ. ಇದರ ಕುರಿತಾಗಿ ನಾವು ಮಾತನಾಡೋಣ. ಎಸ್ ಡಾಕ್ಟರ್ ಮಾನಸ್ ಅವರು, ಈಗಾಗಲೇ ಹೇಳಿದ ಹಾಗೆ ಕರೆ ಮಾಡಿದಂಥ ವೀಕ್ಷಕರು ಹೇಳ್ತಾರೆ, ಕಾನೂನಾತ್ಮಕವಾಗಿ ಕೂಡ ಇದು ಶಿಕ್ಷಾರ್ಹ ಅಪರಾಧ ಅಂತಲೇ ಹೇಳ್ತಾರೆ. ಸೊ ಈ ಒಂದು ಕಾನೂನಿನ ಒಂದು ಎಫೆಕ್ಟ್ ಅನ್ನುವಂಥ ಎಷ್ಟರ ಮಟ್ಟಿಗೆ, ಅಂದರೆ ಎಷ್ಟರ ಮಟ್ಟಿಗೆ ಇದು ಪ್ರಭಾವ ಬೀರುವಂಥ ಕಾನೂನಾಗಿದೆ? ಕಾನೂನು ಪ್ರಕಾರ ಹೊಡೆದ ಅದಕ್ಕೊಂದು ಕಾನೂನು ಇದೆ, NDPS ಆ್ಯಕ್ಟ್ ಅಂತ ಹೇಳ್ತಾರೆ, ನಾರ್ಕೋಟಿಕ್ ಡ್ರಗ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಬರ್ತದೆ. ಸೊ ಅದರಲ್ಲಿ ಡ್ರಗ್ ಮಾರಾಟ ಮಾಡಿದ್ರೆ ಅಥವಾ ಇಲಿಸಿಟ್ ಯಾವ್ದಾದ್ರು ಡ್ರಗ್ಸ್ನ ಮಾರಾಟ ಮಾಡಿದಾಗ, ಸೊ ಕಾನೂನು ಬಾಹಿರ ಚಟುವಟಿಕೆಗಳು ಮಾಡಿದಾಗ ಅದಕ್ಕೆ ಕಾನೂನಲ್ಲಿ ಶಿಕ್ಷಾರ್ಹ ಇದೆ. ಒಂದು ಅವ್ರನ್ನ ಹಿಡಿದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ನಾನ್ ಬೇಲೆಬಲ್ ವಾರೆಂಟ್ ಅದು ಆ್ಯಕ್ಚುಲಿ 10 ವರ್ಷದವರೆಗೂ ಇರೋವಂತಹ ಕಾನೂನು ಅದು. ಸೊ ಅದು ಕೂಡ ಇದೆ. ಸೊ ಅದ್ರ ಜೊತೆಗೆ ಜನಜಾಗೃತಿ ಕಾರ್ಯಕ್ರಮಗಳು ಮುಖ್ಯ ಆಗ್ತಾ ಹೋಗುತ್ತೆ, ಜನರಿಗೆ ಏರ್ಪಡಿಸೋದು. ಅಂದರೆ ಇದರಿಂದ ಏನು ಸಮಸ್ಯೆ ಆಗುತ್ತೆ ಅಂದರೆ ಎಷ್ಟಾಗುತ್ತೋ ಅಷ್ಟು ಜನಜಾಗೃತಿ ಕಾರ್ಯಕ್ರಮ ಮಾಡಿದಷ್ಟು ತಡೆಗಟ್ಟುವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಕಾನೂನುವಾಗಿ
ಕಾನೂನು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಪ್ರಾಬ್ಲಮ್ ಅಂದರೆ ಜನರು ತಾವಾಗೆ ಜಾಗೃತಿ ಆದರೆ ಅದನ್ನು ಮುಕ್ತಗೊಳಿಸೋದು ಇನ್ನೂ ಈಸಿ ಅಂತ ಹೇಳೋದು ನಮ್ಮ ಭಾವನೆ. ಜನರಲ್ಲಿ ಒಂದು ರೀತಿಯ ಜಾಗೃತಿ ಮೂಡಿದರೆ ಅಂತಿಮವಾಗಿ ಇದಕ್ಕೆ ಒಂದು ಇತಿಶ್ರೀ ಅನ್ನುವಂಥದ್ದು ಬೀಳುತ್ತೆ. ಸೊ ಲಾಂಗ್ ಪ್ರೊಸೆಸ್ಸು, ಬಟ್ ಸ್ಟಿಲ್ ಜನ ಎಷ್ಟು ಬೇಗ ಜಾಗೃತಿ ಆಗ್ತಾರೆ ಅಷ್ಟು ಆದಷ್ಟು ಒಳ್ಳೇದು ಅಂತ ಹೇಳೋದು ಅಂತ. ಎಸ್ ಮನೋಜ್ ಅವರೇ, ಒಂದು ವಿಚಾರ ಈಗಾಗಲೇ ಹೇಳಿದರು, 10 ವರ್ಷಗಳ ಕಾಲ ಶಿಕ್ಷೆ ಆಗುತ್ತೆ. ಒಬ್ಬ ವಿದ್ಯಾರ್ಥಿ ಆಗಿದ್ರೆ ಅವನ ಇಡೀ ಜೀವನವೇ ಹಾಳಾಗುತ್ತೆ ಅಂತ ಹೇಳ್ಬೋದು. ಅಥವಾ ಯಾವುದೇ ಒಬ್ಬ ಪ್ರೊಫೆಷನಲ್ ಆಗಿದ್ರು ಕೂಡ ಅವನ ಕೆಲಸವನ್ನು ಕಳೆದುಕೊಳ್ತಾನೆ, ಕುಟುಂಬದವರಿಂದ ದೂರ ಇರಬೇಕಾಗಿರುವಂಥದ್ದು ವಿಚಾರ. ಸೊ ಸಂಬಂಧಪಟ್ಟ ಹಾಗೆ ನಿಮ್ಮ ಪ್ರಕಾರ ಯಾರಿಗೆ ಶಿಕ್ಷೆಯನ್ನು ಕೊಡಬೇಕು? ಇದನ್ನು ಸಪ್ಲೈ ಮಾಡುವವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಥವಾ ಸೇವಿಸುವವರಿಗೆ ಶಿಕ್ಷೆಯನ್ನು ಕೊಡುವಂಥದ್ದು ಸೂಕ್ತವೋ? ಇಲ್ಲ, ಸಪ್ಲೈ ಮಾಡುವವರಿಗೆ ಕೊಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸೇವಿಸುವ ಅಲ್ಲಿ ಅಮಾಯಕರನ್ನು ಒಳಗೆ ಹಾಕ್ಕೊಂಡು ಬುಟ್ಟಿಗೆ ಹಾಕ್ಕೊಂಡು ಪಿಯರ್ ಪ್ರೆಷರ್ ಅಂತ ಈಗಾಗಲೇ ಡಾಕ್ಟರ್ ಮಾನಸ್ ಅವರು ಹೇಳಿದರು. ಇದನ್ನು ಈ ರೀತಿಯ ಒಂದು ಇದನ್ನು ಪ್ರೆಷರನ್ನು ಸೃಷ್ಟಿಸಿ ಅಥವಾ ಯಾವುದೇ ಒಂದು ಬಣ್ಣದ ರೂಪದಲ್ಲಿ ಏನು ಬಣ್ಣದ ಮಾತುಗಳನ್ನು ಆಡ್ಕೊಂಡು ಇದು ಮಾರ್ಕೊಂಡು ಯಾರು ಇದರ ಹಿಂದೆ ಇದ್ದಾರೆ ನೋಡಿ ಅವರನ್ನು ಶಿಕ್ಷಿಸಲಿಕ್ಕೆ ಸರ್ಕಾರ ಮುಂದಾಗಬೇಕು. ಆದರೆ ಇಲ್ಲಿ ಸಮಸ್ಯೆ ಬರುವಂಥದ್ದು ಏನಂದ್ರೆ ಇದು 1-2 ರೂಪಾಯಿ ಮಾಫಿಯಾ ಅಲ್ಲ, ಇದು ಬಹುಕೋಟಿ ಮಾಫಿಯಾ. ಇದರ ಹಿಂದೆ ಯಾರ್ಯಾರಿದ್ದಾರೆ ಅಂತ ಗೊತ್ತಾಗೋದಿಲ್ಲ ನಮಗೆ. ಎಷ್ಟೆಷ್ಟು ದೊಡ್ಡ ಜನಗಳಿದ್ದಾರೆ, ಯಾವ ರೂಪದಲ್ಲಿರುವವರಿದ್ದಾರೆ ಗೊತ್ತಾಗೋದಿಲ್ಲ. ಇದು ನಮ್ಮ ಸರ್ಕಾರಕ್ಕೆ ದೊಡ್ಡ ಸವಾಲೇ ಸರಿ. ಎಷ್ಟು ಸವಾಲಾದರೂ ಸರಿ ಇಂಥದನ್ನು ಹುಡುಕಿ ಶಿಕ್ಷಿಸುವಂತಹ ಒಂದು ಕೆಲಸವನ್ನು ನಾವು ನಮ್ಮ ಅಧಿಕಾರಿಗಳು ನಮ್ಮ ಸರ್ಕಾರ ಮಾಡಬೇಕಾಗಿದೆ. ನನಗೆ ನೆನಪಿದೆ, ಅಣ್ಣಾಮಲೆಯವರು ಉಡುಪಿಯ SP ಆಗಿದ್ದಾಗ ಬಹಳಷ್ಟು ಕಡೆಗಳಲ್ಲಿ ರೈಡ್ ಮಾಡಿದ್ದು, ಬಹಳಷ್ಟು ಕಡೆಗಳಲ್ಲಿ ಆ್ಯಕ್ಷನ್ ತಗೊಂಡದ್ದನ್ನು ನಾವು ನೋಡಿದ್ದೇವೆ. ಈ ರೀತಿಯ ನಿಷ್ಠಾವಂತ ಅಧಿಕಾರಿಗಳು ಇದರ ಹತ್ರ ಆ್ಯಕ್ಷನ್ ಗಮನ ಹರಿಸಿಕೊಂಡು ಕೆಲಸ ಮಾಡಬೇಕು. ಅಲ್ಲದೆ ಸೇವಿಸಿದವರಿಗೆ ಶಿಕ್ಷೆ ಕೊಡುವಂಥದ್ದು, ಈಗ ನೀವು ಕೇಳಿದಾಗೆ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಅವನಿಗೆ ಶಿಕ್ಷೆ ಕೊಟ್ಟರೆ ಅವನ ಒಂದು ಸಂಪೂರ್ಣ ಲೈಫೇ ಹಾಳಾಗೋಗುತ್ತೆ. 10 ವರ್ಷ ಅವನು ಜೈಲಲ್ಲೇ ಹಾಕಿದರೆ ಆ ನಂತರ ಬಂದ ನಂತರ ಅವನು ಕಲಿಯುವ ಇದರಲ್ಲಿ ಇರೋದಿಲ್ಲ, ಅವನು ಸಮಾಜದಲ್ಲಿ ಒಂದು ಒಳ್ಳೆಯ ಪ್ರಜೆ ಆಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಂಥ ರೀತಿಯಲ್ಲಿ ಸಿಕ್ಕಿಬಿದ್ರೆ ಅವರಿಗೆ ಬೇರೆ ಯಾವುದಾದ್ರು ಚಿಕಿತ್ಸಾಲಯಗಳು, ಮಾನಸಿಕ ವೈದ್ಯರ ಹತ್ರ ಕರ್ಕೊಂಡು ಹೋಗಿ ಅವರಿಗೆ ಬೇರೆ ಯಾವುದಾದ್ರೂ ರೀತಿಯ ರಿಹ್ಯಾಬಿಲಿಟೇಷನ್ ಮಾಡಬೇಕು. ಆದರೆ ಮಾರಾಟದಲ್ಲಿ ಇರುವವರನ್ನು, ಅವರು ನಿಜವಾಗಿ ಶಿಕ್ಷಾರ್ಹ ಅಪರಾಧ ಮಾಡ್ತಿರುವವರು ಅವರು ಅಂತ ನನ್ನ ನಂಬಿಕೆ. ಅವರನ್ನು ಹಿಡಿದು ಶಿಕ್ಷಿಸಬೇಕು, ಆವಾಗ ಸರಿಯಾಗುತ್ತೆ. ಯಾಕಂತ ಹೇಳಿದ್ರೆ ಒಬ್ಬ ಮಾರುವುದರಿಂದ 100 ಜನ ಏನು ತೊಂದರೆಗೊಳಗಾಗ್ತಿದ್ದಾರೆ, 100 ಸಾವಿರಾರು ಜನ ಆಗ್ತಾರೆ. ಸೊ ಆ ಒಬ್ಬನನ್ನು ಹಿಡಿದ್ರೆ ಸಾವಿರಾರು ಜನ ಅಲ್ಲಿ ಬಚಾವಾಗ್ತಾರೆ. ಒಬ್ಬನೇ ಮಾರುವವರೇ 100 ಜನ, ತಗೊಳ್ಳುವ ಒಬ್ಬ ಅಲ್ವಲ್ಲ, ಒಬ್ಬ ಮಾರುವವನು ಸಾವಿರಾರು ಜನ ಪರ್ಚೇಸ್ ಮಾಡುವವರು. ಆ ಒಬ್ಬರನ್ನು ಕಂಟ್ರೋಲ್ ಮಾಡಿ ಮಾರನೇ ಸಿಗೋದಿಲ್ಲ, ಒಂದು ಹಂತದಲ್ಲಿ ಸಿಗುತ್ತೆ, ಮತ್ತೆ ಇನ್ನೊಂದು ಕಡೆ ಹುಡ್ಕೊಂಡು ಹೋಗ್ತಾರೆ. ಎಲ್ಲಿದೆ ಅದರ ಜಾಲವನ್ನು ಹುಡ್ಕೊಂಡು ಹೋಗ್ಬಿಟ್ಟು ಆ ಜಾಲವನ್ನು ಬೇರಿಸಬೇಕು. ಸರ್ಕಾರ ಅಥವಾ ಅಧಿಕಾರಿಗಳ ಜಾಲವನ್ನು ಬೇರಿಸಿ ಅವರನ್ನು 10 ವರ್ಷ ಅಲ್ಲ, ಜೀವನ ಪರ್ಯಂತ ಹೊರಗಡೆ ಬಿಡಬಾರ್ದು. ಯಾಕಂದ್ರೆ ಇಂಥ ತಪ್ಪು ಮಾಡ್ತಿದ್ದಾರೆ, ತನ್ನ ಜೀವನದಲ್ಲಿ ಮಾತ್ರ ತಪ್ಪು ಮಾಡ್ತಾ ಇರೋದಲ್ಲ, ಈ ಡ್ರಗ್ಸ್ ಅನ್ನು ಮಾರುವ ಮೂಲಕ ಏನ್ ಮಾಡ್ತಿದ್ದಾರೆ, ಅಮಾಯಕ ಮಕ್ಕಳ ಜೀವನದಲ್ಲಿ ಚೆಲ್ಲಾಟ ಆಡ್ತಿದ್ದಾರೆ, ಕುಟುಂಬದಲ್ಲಿ ಚೆಲ್ಲಾಟ ಆಡ್ತಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯ ನಪುಂಸಕತ್ವ ಬರುವಂತ ಒಂದು ಸಾಧ್ಯತೆಗಳು ಬಹಳ ಇದೆ. ಮುಂದಕ್ಕೆ ಜನಾಂಗ ಇಲ್ಲ ನಮಗೆ. ಇಂಥ ಎಷ್ಟೋ ಉದಾಹರಣೆಗಳಿವೆ. ಈ ರೀತಿಯ ಏನು ಡ್ರಗ್ ಅಡಿಕ್ಟ್ಸ್ಗೆ ಮಕ್ಕಳಿಲ್ಲ ಮುಂದಕ್ಕೆ ಇದರಲ್ಲಿ. ಇಂಥ ಸಂದರ್ಭದಲ್ಲಿ ನಮ್ಮ ಎಲ್ಲವೂ ಅಂದ್ರೆ ಅನುವಂಶಿಕ ಬೆಳವಣಿಗೆ ಸಹಿತ ನಿಂತು ಹೋಗುವಂತ ಒಂದು ತಪ್ಪು ಇವರು ಮಾಡ್ತಿದ್ದಾರೆ. ಇವರನ್ನು ಹುಡುಕಿ ಶಿಕ್ಷಿಸಬೇಕು ಅಂತ ಹೇಳ್ತಾ ಇರೋದು. ಎಸ್ ಇದು ಒಂದು ಕಾನೂನಾತ್ಮಕವಾಗಿ ನೋಡಬೇಕು, ಇನ್ನ ಒಂದು ಚಿಕಿತ್ಸೆಯಾಗಿ ನೋಡಬೇಕು. ಸೊ ಚಿಕಿತ್ಸೆ ಅಂತ ಬಂದಾಗ ಮೊದಲನೇ ಮುಖ್ಯವಾದ ಅಂತಂದ್ರೆ ಕೆಲವೊಂದು ಬಹಳಷ್ಟು ಅಪನಂಬಿಕೆಗಳು ಬರುತ್ತೆ ಇಲ್ಲಿ. ಸೊ ಮಾದಕ ವಸ್ತುಗಳ, ಎಸ್ಪೆಷಲಿ ಆಲ್ಕೋಹಾಲ್ ಅಥವಾ ತಂಬಾಕು ಅಂತ ಬಂದಾಗ, ಸೊ ಅಲ್ಲಿ ಏನಾಗ್ತದೆ ಅಂತಂದರೆ ಕುಡಿಯೋದಕ್ಕೆ ಇನ್ನೂ ಒಂದು ಕಾರಣ ಅಂದರೆ ನನಗೆ ನಿದ್ದೆ ಬರಲ್ಲ, ಹೊಟ್ಟೆ ಹಸು ಸರಿ ಆಗ್ತಾ ಇಲ್ಲ, ಶಕ್ತಿ ಬೇಕು. ಸೊ ಈ ಒಂದು ವಿಚಾರಗಳಿಗೆ ಸೇರ್ಕೊಂಡಾಗ ಏನಾಗ್ತದೆ, ಅವರು ಕುಡಿಯೋದಾಗ್ಬೋದು, ತಂಬಾಕುಗಳಾಗ್ಬೋದು, ಈ ವಿಚಾರಕ್ಕೆ ಅವರು ಉಪಯೋಗಿಸ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಸೊ ಅದನ್ನು ಬಿಡಲಿಕ್ಕೂ ಇದೇ ಕಾರಣಗಳಿರುತ್ತೆ, ಇದೆಲ್ಲ ಹೋಗ್ಬಿಡುತ್ತೇನೋ ಅದಕ್ಕೋಸ್ಕರ ಬೇಡ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅದು ಇದು ಮಾಡ್ತಾರೆ. ಇನ್ನೊಂದು ಏನಾಗುತ್ತೆ ಅಂದರೆ ಲೈಂಗಿಕತೆ ಜಾಸ್ತಿ ಮಾಡ್ಕೋಬೇಕು ಅನ್ನೋದಕ್ಕೂ ಮಾದಕ ವಸ್ತುಗಳನ್ನ ಉಪಯೋಗಿಸುವಂಥ ಇದ್ದಾರೆ. ಸೊ ಅದು ಅಪನಂಬಿಕೆಗಳು ಆಕ್ಚುಲಿ. ಸೊ ಮಾದಕ ವಸ್ತು ತೊಗೊಳೋದ್ರಿಂದ ಇವೆಲ್ಲ ಕಮ್ಮಿ ಆಗ್ತದೆ, ಟೆನ್ಷನ್ ಅನ್ನ ಮರಿಬಹುದು, ನೋವನ್ನ ಮರಿಬಹುದು, ಆ ರೀತಿಯಾಗಿ ಒಂದು ಅಪನಂಬಿಕೆಗಳು. ಬಟ್ ಹೋಗ್ತಾ ಏನಾಗ್ತದೆ ಅಂದರೆ ನಿದ್ದೆನೂ ಕಮ್ಮಿ ಆಗ್ತದೆ, ಸೊ ಆರೋಗ್ಯ ಸಮಸ್ಯೆಗಳು ಬರುತ್ತೆ, ಹೊಟ್ಟೆ ಹಸು ಕಮ್ಮಿ ಆಗುತ್ತೆ. ಸೊ ಬೇರೆ ಈ ರೀತಿ ಬರ್ತಾ ಹೋಗುತ್ತೆ ಅಪನಂಬಿಕೆಗಳಾದ್ರೆ ಸುಳ್ಳು, ಆಯಿತಾ. ಸೊ ಮಾದಕ ವಸ್ತುವಿಂದ ಯಾವುದೇ ರೀತಿಯ ಒಳ್ಳೆತನ ಆಗೋದಿಲ್ಲ. ಸೊ ಕೆಲವರು ಹೇಳ್ತಾರೆ, ಸರ್ ಇಷ್ಟು ದಿವಸ ಕುಡಿತಾ ಇದ್ದೆ ಅಥವಾ ಇಷ್ಟು ದಿವಸ ಸೇವನೆ ಮಾಡ್ತಿದ್ದೆ, ಈಗ ಒಂದು ಸ್ವಲ್ಪ ತೊಗೋತೀನಿ, ಒಂದು 30 ಆಗಿ 20 ತೊಗೋತೀನಿ. ಸೊ ಯಾವ ಕ್ವಾಂಟಿಟಿನೂ ಒಳ್ಳೇದಲ್ಲ. ಸೊ ನೀವು 20 ಹಾಕಿ, ಒಂದು ಪೆಗ್ಗಾರ ಹಾಕಿ, ಸೊ ಎಲ್ಲದು ಪ್ರಾಬ್ಲಮ್ಯಾಟಿಕ್ಕೆ. ಸೊ ಯಾವುದರಿಂದ ಅದೇನಿಂದ ಒಳ್ಳೇದು ಸೇಫ್ ಅಂತ ಏನೂ ಇಲ್ಲ ಅದರಲ್ಲಿ. ಸೊ ಇದು ಒಂದು ಅಪನಂಬಿಕೆಗಳು ಹೋಗಬೇಕು ಒಂದು.
ಎರಡನೇದಾಗಿ ಏನಾಗುತ್ತೆ ಅಂದರೆ, ಸೊ ಮಾದಕ ಸೇವನೆ ಮಾಡೋರಿಗೆ ಶಿಕ್ಷೆ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಅದು ಏನಾಗುತ್ತೆ ಅಂದರೆ, ಕೆಲವು ವೆಸ್ಟರ್ನ್ ಕಂಟ್ರೀಸಾಗ ಕೆಲವು ದೇಶಗಳಿದ್ದಾವೆ, ಅವ್ರು ನೋಡ್ತಿದ್ದಂಗೆ ಹೊಡೆದಾಕುವಂಥದ್ದು ಆ ರೀತಿ. ಆ ಥರ ಕಾನೂನು ಬಂದರೆ ಏನು ಉಪಯೋಗಕ್ಕೂ ಇಲ್ಲ, ಏನೂ ಇಲ್ಲ, ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಸಮಸ್ಯೆ ಆಗುತ್ತೆ. ಸೊ ಇದನ್ನು ಚಿಕಿತ್ಸೆ ಅಂತ ಹೇಗೆ ಮತ್ತು ಇದನ್ನು ನಿಭಾಯಿಸೋದು ಹೇಗೆ ಅಂತ ಹೇಳಿ ಬಂದಾಗ, ಒಂದು ಮಾದಕ ವಸ್ತು ಯಾರು ಉಪಯೋಗಿಸ್ಕೊತಾರೆ ಆ ವ್ಯಕ್ತಿಗೆ ಚಿಕಿತ್ಸೆ ಕೊಡಬೇಕು. ಅದ್ರ ಅವ್ರ ಜೊತೆಗಿರುವಂಥ ಕುಟುಂಬಕ್ಕೂ ಟ್ರೀಟ್ಮೆಂಟ್ ಬೇಕು. ಓಕೆ, ಸೊ ಬರೀ ಅವರೊಬ್ಬರಿಗೆ ಟ್ರೀಟ್ಮೆಂಟ್ ಕೊಟ್ಟು ಫ್ಯಾಮಿಲಿ ಮೆಂಬರ್ಸ್ ಬಿಟ್ಬಿಟ್ರೆ ಆಗೋದಿಲ್ಲ. ಫ್ಯಾಮಿಲಿ ಮೆಂಬರ್ಸಲ್ಲೂ ಟ್ರೀಟ್ಮೆಂಟ್ ಬೇಕು. ಸೊ ಫ್ಯಾಮಿಲಿ ಮೆಂಬರ್ಸಿಗೆ ಯಾಕೆ ಟ್ರೀಟ್ಮೆಂಟ್ ಬೇಕು ಅಂದಾಗ, ಅವರು ಖಿನ್ನತೆಗೊಳಗಾಗೋ ಚಾನ್ಸಸ್ ಇರ್ತದೆ. ಕುಡ್ತಾ ಬಿಡ್ತಾ ಇರ್ತಾರೆ. ಸೊ ಆಗಲೇ ಹೇಳಿದೆ, ಸ್ವಲ್ಪ ದಿವಸ ಟ್ರೀಟ್ಮೆಂಟ್ ತೊಗೊಂಡು ಬಿಡ್ತಾರೆ, ಮತ್ತೆ ಶುರು ಮಾಡ್ತಾರೆ. ಸೊ ಅಲ್ಲಿ ಮನೋಬಲ ಫ್ಯಾಮಿಲಿದು ಚೆನ್ನಾಗಿರಬೇಕು. ಸೊ ಇನ್ನೊಂದ್ಸಲಿ ಬಿಡಿಸ್ಬೋದು, ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಆಯಿತು ಅಂತ ಆ ರೀತಿ ಇರಬೇಕು. ಅವ್ರು ಬಿಟ್ಟಾಗಲೂ ಕೂಡ ಕೆಲವು ಸಲ ಏನಾಗುತ್ತೆ ಅಂದರೆ, ಅವ್ರಿಗೆ ದೂಷಿಸ್ತಾರೆ. ನೀನು ಮುಂಚೆಯಿಂದ ಬಿಟ್ಟಿದ್ರೆ ಇಷ್ಟು ದುಡ್ಡು ಉಳಿತಿತ್ತು, ನಾವು ಅದು ತೊಗೋಬೋದಾಗಿತ್ತು, ನೀನು ನನಗೆ ಚೆನ್ನಾಗಿ ಬಟ್ಟೆ ಕೊಡಿಸ್ಬೋದಾಯಿತು, ಅಥವಾ ಮನೆ ಕಟ್ಬೋದಾಗಿತ್ತು, ನಮ್ಮ ಮನೆ ವಾತಾವರಣ ಚೆನ್ನಾಗಿರ್ತಾ ಇತ್ತು. ಪ್ರತಿಯೊಂದಕ್ಕೂ ಒಂದು ಮಾದಕ ವಸ್ತುವಿನ ಕಾರಣ ಆಗುತ್ತೆ, ಆಲ್ಕೋಹಾಲೇ ಕಾರಣ ಆಗುತ್ತೆ, ತಂಬಾಕುನೇ ಕಾರಣ ಆಗುತ್ತೆ. ಸೊ ಅದು ಬೈತಾ ಇರ್ತಾರೆ. ಸೊ ಆ ರೀತಿ ಆಗಬಾರ್ದು. ಸೊ ಅವ್ರು ಬಿಟ್ಟಾಗ ಅವರ ಮನೋಬಲ ಚೇಂಜ್ ಮಾಡಿಕೊಂಡು ಅವ್ರ ಜೊತೆ ಚೆನ್ನಾಗಿರೋ ನೋಡ್ಕೊಳ್ಳೋದು, ಅವ್ರನ್ನ ಹುರಿದುಂಬಿಸೋದು, ಸೊ ಸ್ಫೂರ್ತಿಯಾಗಿ ಒಂದು ಮಾಡೋವಂಥದ್ದು ಆ ರೀತಿಯಾಗಿ ಮಾಡ್ಕೊತ ಹೋದಷ್ಟು ಅವ್ರು ಚೆನ್ನಾಗ್ತಾ ಹೋಗ್ತಾರೆ. ಸೊ ಅದು ಮುಖ್ಯ ಫ್ಯಾಮಿಲಿ ಥೆರಪಿ ಅಂತ ಬಂದಾಗ. ಸೊ ಅವರಿಗೆ ಮಾದಕ ವಸ್ತು ಯಾರು ತೊಗೋತಿರ್ತಾರೆ ಅವ್ರಿಗೆ ಏನಾಗ್ತದೆ ಅಂದರೆ, ಅದನ್ನು ಬಿಟ್ಟಾಗ ತಕ್ಷಣ ಏನಾಗ್ತದೆ, ವಿಡ್ರಾಲ್ ಸಿಂಪ್ಟಮ್ಸ್ ಆಗಲೇ ಹೇಳಿದೆ ಆದಾಗ. ಸೊ ವಿಡ್ರಾಲ್ ಸಿಂಪ್ಟಮ್ಸಿಗೆ ಚಿಕಿತ್ಸೆ ಇದೆ. ಸೊ ಈಗ ಹಲವಾರು ಕಡೆ ಸರ್ಕಾರಿ ಎಷ್ಟೋ ಆಸ್ಪತ್ರೆಗಳಲ್ಲಿ ಇದಕ್ಕೆ ಚಿಕಿತ್ಸೆ ಲಭ್ಯ ಇದೆ. ಸೊ ಅವರು ಮಾತ್ರೆ ತಗೊಂಡು ಆ ವಿಡ್ರಾಲ್ ಸಿಂಪ್ಟಮ್ಸ್ನ ಕಮ್ಮಿ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಸಮಾಧಾನ ಆಗುತ್ತೆ. ಸೊ ಆ ಒಂದು ವಸ್ತು ಬೇಕು ಅನ್ನೋ ಕ್ರೇವಿಂಗ್ ಇರೋದಿಲ್ಲ. ಓಕೆ, ಮಾದಕ ವಸ್ತು ಇನ್ನೊಂದೇನು ಅಂದರೆ, ಅದಕ್ಕೆ ಬೇಕೇ ಬೇಕು ಅಂತ ಅನ್ನಿಸ್ತಿರುತ್ತೆ, ಸದಾ ಅದ್ರ ಬಗ್ಗೆನೇ ಯೋಚನೆ ಮಾಡುವಂಥದ್ದು. ಸೊ ಅದನ್ನು ಕಮ್ಮಿ ಮಾಡುವಂತಹ, ಆ ಕ್ರೇವಿಂಗ್ನ ಕಮ್ಮಿ ಮಾಡುವಂತಹ ನಮ್ಮ ಹತ್ರ ಔಷಧಿಗಳಿದ್ದಾವೆ. ಸೊ 2 ಹಂತದಲ್ಲಿ ಚಿಕಿತ್ಸೆ ನಡ್ತಾ ಹೋಗ್ತದೆ. ಒಂದು ವಿಡ್ರಾಲ್ ಸಿಂಪ್ಟಮ್ಸ್ ಕಮ್ಮಿ ಮಾಡುವಂಥದ್ದು, ಎರಡನೇದು ಅವ್ರ ಆಸೆನ ಕಮ್ಮಿ ಮಾಡುವಂಥದ್ದು, ಆ ಕ್ರೇವಿಂಗ್ನ ಕಮ್ಮಿ ಮಾಡುವಂಥ ಮಾತ್ರೆಗಳು ಬರ್ತಾ ಹೋಗುತ್ತೆ. ಸೊ ಅದನ್ನು ಕೊಡ್ತಾ ಹೋದಷ್ಟು ಅವರು ಬಿಡಲಿಕ್ಕೆ ಸಾಧ್ಯತೆ ಹೆಚ್ಚಾಗ್ತಾ ಹೋಗ್ತದೆ. ಸೊ ಇದು ಒಂದು. ಇದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂದರೆ, ಕೌನ್ಸಿಲಿಂಗ್ ಅಂತ ಮಾಡ್ತೀವಿ ನಾವು, ಮೋಟಿವೇಶನ್ ಎನ್ಹಾನ್ಸ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ. ಸೊ ಅವ್ರನ್ನ ಒಂದು ಮೋಟಿವೇಟ್ ಮಾಡುವಂಥದ್ದು. ಓಕೆ, ಸೊ ಅದೇ ರೀತಿ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಹೇಳ್ತೀವಿ. ಸೊ ಅವರ ಮನಸ್ಸಿನ ಬದಲಾವಣೆ, ಅದನ್ನು ಹೇಗೆ ನಿಭಾಯಿಸ್ಕೊಳ್ಳೋದು. ಓಕೆ, ಆ ಚಟ ಬಿಟ್ಟರೆ ಬೇರೆ ಯಾವ ರೀತಿ ಅಭ್ಯಾಸಗಳು ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಬಿಹೇವಿಯರ್ ಅಂತ ಹೇಳ್ತೀವಿ, ಅಥವಾ ಪಾಸಿಟಿವ್ ಅಡಿಕ್ಷನ್ ಅಂತ ಹೇಳ್ತೇವೆ. ಯೋಗ ಆಗಿರ್ಬೋದು, ಆಮೇಲೆ ವಾಕಿಂಗ್ ಆಗಿರ್ಬೋದು, ಸಿಂಪಲ್ ವಾಕಿಂಗ್ ಎಕ್ಸಸೈಸ್, ದಿನಕ್ಕೆ 1/2-3/4 ಗಂಟೆ ವಾಕಿಂಗ್ ಮಾಡೋವಂಥದ್ದು. ಸೊ ಆ ನಂತರ ಸಾಂಗ್ಸ್ ಕೇಳೋವಂಥದ್ದು, ಯಾವುದೋ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಕಲಿಯುವಂಥದ್ದು. ಸೊ ಈ ರೀತಿಯಾಗಿ ಮಾಡ್ಕೊಂಡು ಹೋಗುತ್ತೆ, ಆಲ್ಟರ್ನೇಟಿವ್ ಮರೆಯೋದಕ್ಕೆ ಅದು ಈ ರೀತಿಯಾಗಿ ಮಾಡುವಂಥದ್ದು. ಸೊ ಇದ್ರ ಜೊತೆಗೆ ಏನು ಅಂತಂದರೆ, ಒಂದು ನೆನ್ಪಿಡ್ಕೋಬೇಕಿಲ್ಲಿ, ಇದು ಕ್ರಾನಿಕ್ ಡಿಸೀಸ್ ಹೌದು, ಬಟ್ ಚಿಕಿತ್ಸೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಕೆಲವರು 30 ವರ್ಷ 40 ವರ್ಷ ಕುಡಿದಿರೋರು, ವ್ಯಸನ ಮಾಡಿರೋರು ಆದಮೇಲೂ ಬಿಟ್ಟಿದ್ದಾರೆ. ಓಕೆ, ಸೊ ಇನ್ನು ಕೆಲವರು ಕಂಟಿನ್ಯೂಸ್ ಆಗಿ ಕುಡಿತಾ ಇದ್ದಾರೆ, ಪ್ಲಸ್ ಶಾರ್ಟ್ ಟರ್ಮಲ್ಲಿ ಒಂದು 5-6 ವರ್ಷ ಕುಡಿದ್ದಾರೆ. ಸೊ ನಾನು ಬಿಡಬೇಕು ಅಂತ ಅವರಾಗೆ ಬಂದಿರೋರು ಇದ್ದಾರೆ. ಸೊ ಇದನ್ನು ಬಿಡೋ ಚಾನ್ಸಸ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಓಕೆ, ಸೊ ಈ ರೀತಿಯಾಗಿ ಬಿಡೋ ಚಾನ್ಸ್ ಇರುತ್ತೆ. ಹೋಗ್ತಾ ಏನಾಗ್ತದೆ, ರಿಲ್ಯಾಪ್ಸ್ ಆಗ್ತದೆ. ಓಕೆ, ಮಧ್ಯ ಸ್ವಲ್ಪ ಕುಡಿದ್ಬಿಟ್ಟೆ ಏನು ಮಾಡೋದು. ಸೊ ಅಂಥವ್ರು ಕೂಡ ಟ್ರೀಟ್ಮೆಂಟು, ಚಿಕಿತ್ಸೆ ಅದೆಲ್ಲ ಲಭ್ಯ ಇದೆ, ತೊಗೊಳ್ಳೋದು ಮುಖ್ಯ ಆಗುತ್ತೆ. ಏನೂ ಆಗಲ್ಲ ಅಂದಾಗ ಕೆಲಸದಲ್ಲಿ ಪುನರ್ವಸತಿಕರಿಂದ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಇದೆ ಮಾದಕ ವಸ್ತುಗಳವ್ರಿಗೆ, ಅದನ್ನ ಸರಿ ಮಾಡುವಂಥದ್ದಕ್ಕೆ. ಸೊ ಅಲ್ಲಿ ಆ್ಯಕ್ಟಿವಿಟೀಸ್ನ ಚೇಂಜ್ ಮಾಡಿ, ಅವರ ಲೈಫ್ ಸ್ಟೈಲ್ ಚೇಂಜಸ್ ಆ ರೀತಿಯಾಗಿ ಮಾಡ್ತಾ ಹೋದಷ್ಟು ಬೆಟರ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಲೈಫ್ ಸ್ಕಿಲ್ಸ್ ಅಂತ ಹೇಳಿದೆ, ಜೀವನ ಕೌಶಲ್ಯ ಅಂತ. ಸೊ ಈ ಜೀವನ ಕೌಶಲ್ಯನ ಆದಷ್ಟು ಚಿಕ್ಕ ವಯಸ್ಸಲ್ಲೇ ಬೆಳೆಸ್ಕೊಳ್ಳೋದು ಇಂಪಾರ್ಟೆಂಟು. ಸೊ ಇದಕ್ಕೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಏನೋ ಒಂದು ಕಷ್ಟ ಬಂದಿದ ತಕ್ಷಣ ಈಸಿ ಮೆಥಡ್ ಏನು ಅದನ್ನು ಹುಡ್ಕಕ್ಕೆ ಹೋಗ್ತೀವಿ. ಸೊ ಅದನ್ನು ಅನಾಲಿಸಿಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಅದು ವಿಶ್ವಸಂಸ್ಥೆನೂ ಹೇಳ್ತಾ ಹೋಗುತ್ತೆ, ಲೈಫ್ ಸ್ಕಿಲ್ ಎಜುಕೇಷನ್ನ ಸ್ಕೂಲ್ ಮಕ್ಕಳು ಹೇಳ್ತಾ ಹೋಗಿ ಅಂತ. ಈ ನಿಟ್ಟಿನಲ್ಲಿ ಹಲವಾರು ಕಡೆ ನಾವು ಟೀಚರ್ಸಿಗೆ ಟ್ರೈನಿಂಗ್ ಆಗಲಿ, ಸ್ಟೂಡೆಂಟ್ಸಿಗೆ ಆಗಲಿ ಇದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಹೋಗ್ತಾ ಇದ್ದಾರೆ. ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗಬೇಕು. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತಲೂ ಹೇಳ್ತೀವಿ. ಸೊ ಒತ್ತಡ ನಿರ್ವಹಣೆ ಹಲವಾರು ರೀತಿ ಸಮಸ್ಯೆಗಳು ಮಾಡಿದಾಗ ಕೂಡ ಈ ಮಾದಕ ವಸ್ತುಗಳ ಸಮಸ್ಯೆ ಕಮ್ಮಿ ಆಗೋ ಚಾನ್ಸಸ್ ಹೆಚ್ಚು, ಬಿಡೋದಕ್ಕೂ ಚಾನ್ಸಸ್ ಹೆಚ್ಚು ಇದೆ. ಅದಕ್ಕೆ ಚಿಕಿತ್ಸೆ ಅವೈಲೇಬಲ್ ಇದೆ, ಅದಕ್ಕೊಂದು ಅಟೆಂಪ್ಟ್ ಮಾಡಿದಷ್ಟು ಒಳ್ಳೆಯದು. ಎಸ್ ಮನೋಜ್ ಅವರು, ಅಂತಿಮವಾಗಿ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ನಾವು ಬಂದಿದ್ದೀವಿ. ಈಗಾಗಲೇ ಡಾಕ್ಟರ್ ಮಾನಸ್ ಅವರು ಅಂದರೆ ಈ ಚಟಕ್ಕೆ ಒಳಗಾದವರನ್ನು ಅವರಿಗೆ ಇರೋ ಚಿಕಿತ್ಸೆಗಳ ಬಗ್ಗೆ ಎಲ್ಲ ಹೇಳಿದರು. ಸೊ ಕಡೆಗೆ ಅವರೊಂದು ಹೇಳಿದರು ಲೈಫ್ ಸ್ಕಿಲ್ ಎಜುಕೇಷನ್ ಬಗ್ಗೆ ಹೇಳಿದರು. ನಾನು ಅದ್ರ ಬಗ್ಗೆನೇ ನಾನು ಹೇಳಬೇಕು ಅಂತ ಭಾವಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ಈಗ ಶಾಲೆ ಕಾಲೇಜುಗಳಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ, ಮೊದಲೇ ಅರಿವು ಮೂಡಿಸುವ ಮೂಲಕ ಮಕ್ಕಳನ್ನು
ಈ ರೀತಿಯ ಮುಖ್ಯವಾಹಿನಿಗೆ ಅಂದರೆ ಈ ರೀತಿಯ ದಾರಿ ತಪ್ಪುವಲ್ಲಿಂದ ತಪ್ಪಿಸಿಕೊಳ್ಳಿಕ್ಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಪ್ಯಾರೆಂಟ್ಸಿಗೆ ಹೇಳಲಿಕ್ಕಿರುವಂಥ ಒಂದು ಕಿವಿಮಾತು ಏನಂತ ಹೇಳಿದರೆ, ನೀವು ಯಾವುದೇ ಧರ್ಮದವರಾಗಲಿ, ಕ್ರಿಶ್ಚಿಯನ್ ಇರಲಿ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಬೌದ್ಧ ಇರಲಿ, ಸಿಖ್ ಇರಲಿ, ಜೈನ್ ಇರಲಿ, ಇನ್ನು ಯಾವುದೇ ಧರ್ಮದವರಾಗಿರಲಿ, ನಿಮ್ಮ ಹಿರಿಯರಿಂದ ನೀವು ಪಾಲಿಸಿಕೊಂಡು ಬಂದಂತಹ ಧಾರ್ಮಿಕ ನೀತಿಗಳಿವೆಯಲ್ಲ, ಅದನ್ನು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ. ಇತ್ತೀಚಿನ ದಿನಗಳಲ್ಲಿ ನಾವೇನು ಕಾಣ್ತಾ ಇದ್ದೇವೆ ಅಂತ ಹೇಳಿದರೆ, ಮಕ್ಕಳು ಮನೆಯಲ್ಲಿ ಬೆಳಿಗ್ಗೆ ಎದ್ದು ಅವರು ಮಾಡುವಂತಹ ಒಂದು ಜಪಗಳಿರ್ಬೋದು, ಪ್ರಾರ್ಥನೆಗಳಿರ್ಬೋದು, ಅದು ಮನೆಗಳಲ್ಲಿ ಮಕ್ಕಳು 8 ಗಂಟೆ 9 ಗಂಟೆಗೆ ಮಲಗಿಬಿಡ್ತಾರೆ. ಸೊ ರಜೆ ಇದ್ದರೆ, ಇಲ್ಲಾಂದರೆ ಬೆಳಿಗ್ಗೆ ಎದ್ಕೊಂಡು ನೇರವಾಗಿ ಸ್ಕೂಲಿಗೆ, ಇದನ್ನೆಲ್ಲ ತಪ್ಪಿಸ್ಕೊಂಡು ನಿಮ್ಮ ಹಿರಿಯರಿಂದ ಏನು ನೀವು ಕಲ್ತ್ಕೊಂಡು ಬಂದಿದ್ದೀರಾ, ಬಳುವಳಿಯಾಗಿ ಏನು ಪಡ್ಕೊಂಡು ಬಂದಿದ್ದೀರಾ, ಆ ನಿಟ್ಟಿನಲ್ಲಿ ಮಕ್ಕಳನ್ನು ಬೆಳೆಸಬೇಕು. ಕ್ರಿಶ್ಚಿಯನ್ಸ್ ಆಗಿದ್ದರೆ ಸಂಡೇ ಚರ್ಚ್ ಯಾವ ಕಾರಣಕ್ಕೂ ಮಕ್ಕಳಿಗೆ ತಪ್ಪಿಸಲಿಕ್ಕೆ ಬಿಡಬಾರ್ದು. ಎಕ್ಸಾಮ್ ಇರಲಿ, ಇನ್ನೇನೇ ಕಾರಣ ಇರುತ್ತೆ, ಚರ್ಚ್ ತಪ್ಪಿಸಬಾರ್ದು. ಮುಸ್ಲಿಮ್ಸ್ ಇದ್ದರೆ ನಿಮ್ಮ ಫ್ರೈಡೇ ಪ್ರೇಯರ್ಗಳನ್ನು ಯಾವ ರೀತಿಯಲ್ಲೂ ತಪ್ಪಿಸಬಾರ್ದು. ಹಿಂದೂಗಳಿದ್ದರೆ ಶನಿವಾರನೋ ಇನ್ಯಾವುದೋ ದಿವಸಗಳು, ನಿಮಗೆ ನಿರ್ದಿಷ್ಟ ದಿವಸಗಳೆಲ್ಲಾದರೂ ದೇವಸ್ಥಾನ ಕರ್ಕೊಂಡು ಹೋಗುವಂಥದ್ದು, ಪ್ರವಚನವನ್ನು ಕೇಳಿಸುವಂಥದ್ದು ಇತ್ಯಾದಿಗಳನ್ನು ಮಾಡುವ ಮೂಲಕ ಆಧ್ಯಾತ್ಮಿಕ ಎಜುಕೇಷನ್ ಕೂಡ, ಯಾಕಂದರೆ ಲೈಫ್ ಸ್ಕಿಲ್ ಎಜುಕೇಷನ್ ಇರ್ಬೋದು ಅಥವಾ ನಮ್ಮ ಇನ್ನು ಯಾವುದೇ ರೀತಿಯ ಎಜುಕೇಷನ್ ಇರ್ಬೋದು, ಸ್ಕೂಲ್ ಎಜುಕೇಷನ್ ಇರ್ಬೋದು, ಆದರೆ ಎಲ್ಲರ ಜೊತೆಗೆ ಆಧ್ಯಾತ್ಮಿಕವಾದ ಎಜುಕೇಷನ್ ಅಂದರೆ ಸ್ಪಿರಿಚುವಲ್ ಎಜುಕೇಷನ್ ಕೂಡ ಬಹಳಷ್ಟು ಮುಖ್ಯ. ಅದು ಇದರಲ್ಲಿ ಸಾಮಾನ್ಯವಾಗಿ ಮಕ್ಕಳು ದಾರಿ ತಪ್ಪುವುದು ಬಹಳ ಕಡಿಮೆ ಇರುತ್ತೆ. ಯಾಕಂತ ಹೇಳಿದರೆ ಎಲ್ಲಿ ದಾರಿ ತಪ್ಪುವಂಥ ಒಂದು ಟೆಂಪ್ಟೇಷನ್ ಬರುತ್ತೆ, ಆವಾಗ ಅವರಿಗೆ ನೆನಪಾಗುತ್ತೆ, ನನ್ನಪ್ಪ ಇದನ್ನು ಹೇಳಿಕೊಟ್ಟಿದ್ದಾರೆ, ದೇವರಿದ್ದಾರೆ, ನನ್ನನ್ನು ದೇವರು ನೋಡ್ತಿದ್ದಾರೆ ಎಂಬ ಒಂದು ಒಳಗಿನ ಭಯ ಇದೆಯಲ್ಲ. ನಾವು ಸ್ಕೂಲಲ್ಲಿ ಓದಿದ್ದೇವೆ, ದೇವರ ಭಯವೇ ಜ್ಞಾನದ ಆರಂಭ ಅಂತೇಳಿ. ಆ ದೇವರ ಮೇಲಿನ ಭಯ ಇದೆಯಲ್ಲ, ಆ ಭಯದಿಂದಾಗಿ ಬಹಳಷ್ಟು ಕೆಟ್ಟ ಕೆಲಸಗಳಿಗೆ ಹೋಗುವುದನ್ನು ತಡೆದು ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನೆಲ್ಲರೂ ಪಾಲಿಸಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಉತ್ತಮವಾದ ಮಾಹಿತಿಯನ್ನೇ ನೀಡಿದಿರಿ ಅಂತ ಹೇಳ್ಬೋದು. ಯಾಕಂದರೆ ಮಾದಕ ವ್ಯಸನದಿಂದ ಮುಕ್ತವಾಗುವಂಥದ್ದು ಅಷ್ಟು ಸುಲಭದ ಮಾತಲ್ಲ, ಅದೊಂದು ದೀರ್ಘದ ತಪಸ್ಸು ಅಂತಲೇ ಹೇಳ್ಬೋದು. ಸೊ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಇದರಲ್ಲಿ ತೊಡಗಬೇಕಾಗಿದೆ, ಅರಿವನ್ನು ಮೂಡಿಸುವಂಥದ್ರಲ್ಲಿ ಕೂಡ ತೊಡಗಬೇಕಾಗಿದೆ. ಧನ್ಯವಾದ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಮುಕ್ತ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ. ಈಗಾಗಲೇ ಹೇಳಿದ ಹಾಗೆ ಮಾದಕ ವ್ಯಸನ ಮುಕ್ತ ದಿನಾಚರಣೆ ಇವತ್ತು ಏನು ಆಚರಿಸ್ತಾ ಇದ್ದಾರೆ, ಸೊ ಇವತ್ತು ಕೂಡ ಒಂದು ಸ್ಲೋಗನ್ ಮೂಲಕ ಇದನ್ನು ಆಚರಿಸ್ತಾ ಇದ್ದಾರೆ. ಸೊ ಸಮಾನತೆ ಮತ್ತು ಎಲ್ರಿಗೂ ಕೂಡ ನ್ಯಾಯ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಯಾರೇ ಒಬ್ಬ ವ್ಯಸನಿಯಾಗಿರಲಿ, ಅವನ್ನ ವ್ಯಸನಿ ಅಂತ ಹೇಳೋದಕ್ಕಿಂತಲೂ ಹೆಚ್ಚಾಗಿ ಆ ಒಂದು ರೋಗದಿಂದ ಮುಕ್ತಪಡಿಸುವಂಥ ವಿಚಾರಕ್ಕೆ ಎಲ್ಲರೂ ಕೂಡ ಗಮನವನ್ನು ಹರಿಸಬೇಕಾಗಿರುವಂಥದ್ದು ಮುಖ್ಯ. ಇನ್ನು ಸರ್ಕಾರದಿಂದಲೂ ಕೂಡ ಇದನ್ನು ಬಗೆಹರಿಸುವಂಥ ಪ್ರಯತ್ನಗಳನ್ನು ಮಾಡಬೇಕು. ಯಾಕೆ ಇದನ್ನು ಮುಕ್ತ ಮಾಡೋದಕ್ಕೆ ಆಗ್ತಾ ಇಲ್ಲ? ಮಾದಕ ವ್ಯಸನಗಳಿಗೆ ಅಂತಿಮವಾದ ಕಡಿವಾಣವನ್ನು ಹಾಕೋದಕ್ಕೆ ಯಾಕೆ ಆಗ್ತಾ ಇಲ್ಲ? ಯಾಕಂದರೆ ಪ್ರತಿ ವರ್ಷ ಕೂಡ ಇದು ಹೆಚ್ಚಾಗ್ತಾನೇ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಸೊ ಈಗಾಗಲೇ ಬಂದಿರುವಂಥ ಅತಿಥಿಗಳು ಇದರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಕೇವಲ ಇದು ಒಂದು ದಿನದ ಆಚರಣೆಗೆ ಮಾತ್ರ ಸೀಮಿತವಾಗಿರಬಾರ್ದು, ಪ್ರತಿ ದಿನವೂ ಕೂಡ ಇದನ್ನು ತಡೆ ಹಾಕುವಂಥ ನಿಟ್ಟಿನಲ್ಲಿ ಇದಕ್ಕೆ ತಡೆ ಹಾಕುವಂಥ ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ಕೂಡ ಅಗತ್ಯವಾಗಿದೆ. ಸೊ ಇದಾಗಿರುತ್ತೆ ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.